आराधना नमना आराधगे अभिजातगे आराधना नमना आराधना नमना आराधना नमना आराधना नमना आराधगे अभिजातगे आराधना नमना आराधना नमना करुणा सागर नीनागी है करुणೆಯ ತೋರಲು ನೀ ಬಂದಿ है करुणा सागर ನೀನಾಗಿ है ಕರುಣೆಯ ತೋರಲು ನೀ ಬಂದಿ है ಓಹೋ ದೇವಾ ಗುರುದೇವಾ ಓಹೋ ದೇವಾ ಗುರುದೇವಾ ನಮನ ನಮನ गुरु निमगे नमना नमना गुरु निमगे आराधना नमना आराधना नमना आराधगे अभिजातगे आराधना नमना आराधना नमना महिमा दीप्तियु ನೀನಾಗಿ है ಆದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ महिमा दीप्तियु ನೀನಾಗಿ ಆದೀಪ್ತಿಯ ಎಲ್ಲೆಡೆ ನೀ ಬೆಳಗುವೆ ಓಹೋ ದೇವಾ प्रभु देवा ओ देवा प्रभु देवा ओ देवा यीशु देवा ओ देवा यीशु देवा नमना नमना प्रभु निमगे नमना नमना प्रभु निमगे आराधना नमना आराधना नमना आराधगे अभिजातगे आराधना नमना आराधना नमना ಪರಮ ಸಂಸ್ಕಾರದಲ್ಲಿರುವ ರೊಟ್ಟಿಯ ರೂಪದಲ್ಲಿರುವ ದಿವ್ಯ ಯೇಸುವೆ, ತಂದೆಯಾದ ದೇವರೇ, ಪುತ್ರರೇ ಮತ್ತು ಪವಿತ್ರಾತ್ಮರೇ ಮತ್ತು ತ್ರಯೇಕ ದೇವರೇ, ಈ ಹೊತ್ತಿನಲ್ಲಿ ನೀವು ನಮ್ಮೊಡನೆ ಇದ್ದೀರಿ. ಇದನ್ನು ನಾವು ವಿಶ್ವಾಸದಿಂದ ನಂಬುತ್ತೇವೆ. ಈ ರೊಟ್ಟಿ ರೂಪದಲ್ಲಿ ನಮ್ಮ ಮಧ್ಯೆ ನೆಲೆಸಿದ್ದೀರಿ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ನಾನೇ ಎಂದು ಹೇಳಿದ ಯೇಸುವೆ, ನೀವು ನಮ್ಮ ಮಧ್ಯದಲ್ಲಿದ್ದೀರಿ. ನಿಮಗೆ ವಂದನೆ, ಆರಾಧನೆ, ಸ್ತುತಿ, ಸ್ತೋತ್ರ ಯೇಸುವೆ. ಇವತ್ತು ವಿಶೇಷವಾಗಿ ಇಲ್ಲಿ ನೆರೆದಿರುವ ಎಲ್ಲ ನಿಮ್ಮ ಭಕ್ತಾದಿಗಳ ಮೇಲೆ ನಿಮ್ಮ ಆಶೀರ್ವಾದವನ್ನು ಸುರಿಸಿರಿ ಯೇಸುವೆ. ವಿಶೇಷವಾಗಿ ಇಂದು ನಾವು ಯುವಕರಿಗೋಸ್ಕರ ಪ್ರಾರ್ಥಿಸುವ ಈ ಸಂದರ್ಭದಲ್ಲಿ ಇಲ್ಲಿ ನೆರೆದಿರುವ ಎಲ್ಲ ಯುವಕರನ್ನು ಹಾಗೂ ನಮ್ಮ ಮನೆಯಲ್ಲಿ, ಕೆಲಸದ ಸ್ಥಳಗಳಲ್ಲಿ, ಸಮಾಜದಲ್ಲಿ ಇರುವ ಎಲ್ಲ ಯುವಕರನ್ನು ಈ ಸಂಸ್ಕಾರದ ಮುಂದೆ ನಾವು ನಿಮಗೆ ಸಮರ್ಪಿಸುತ್ತೇವೆ ಯೇಸುವೆ. ಎಲ್ಲ ಯುವಕರನ್ನು ಮಮತೆಯಿಂದ ಈಕ್ಷಿಸಿರಿ. ಮಾರ್ಕನ ಶುಭ ಸಂದೇಶದಲ್ಲಿ ಅಧ್ಯಾಯ 10ರಲ್ಲಿ ಶ್ರೀಮಂತ ಯುವಕನು ನಿಮ್ಮ ಬಳಿಗೆ ಬಂದಾಗ ನೀವು ಮಮತೆಯಿಂದ ವೀಕ್ಷಿಸಿದಿರಿ ಆ ಯುವಕನನ್ನು. ನಿನ್ನಲ್ಲಿರುವ ಅಪಾರ ಆಸ್ತಿಯನ್ನು ಮಾರಿ
ನನ್ನ ಹಿಂಬಾಲಕನಾಗು ಎಂದು ಆಹ್ವಾನವನ್ನು ನೀಡಿದಿರಿ. ಅದೇ ಯೇಸು ಇಲ್ಲಿರುವ ನಮ್ಮೆಲ್ಲರಿಗೂ ಆಹ್ವಾನಿಸುತ್ತಿದ್ದಾರೆ. ಪ್ರೀತಿಯ ಸಹೋದರ ಮತ್ತು ಸಹೋದರಿ, ನಿನ್ನಿಂದ ಯೇಸು ಏನನ್ನೋ ಬಯಸುತ್ತಿದ್ದಾರೆ. ಯೇಸುವಿನ ಆಹ್ವಾನಕ್ಕೆ ನೀನು ಕರೆಗೊಡಲು ಸಿದ್ಧನೇ? ಯೇಸುವಿನ ಪ್ರೀತಿಯಿಂದ ನಿನ್ನನ್ನು ಈಕ್ಷಿಸುತ್ತಿದ್ದಾರೆ. ಆದರೆ ಆ ಆಹ್ವಾನಕ್ಕೆ ಓಗೊಡದ ಆ ಯುವಕ ಖಿನ್ನ ಮನಸ್ಕನಾಗಿ ಹಿಂತಿರುಗದ ಎಂಬುದಾಗಿ ಶುಭ ಸಂದೇಶ ಹೇಳುತ್ತದೆ. He went sad. ಯೇಸುವಿನ ಚಿತ್ತಕ್ಕೆ ತಲೆಬಾಗದಿದ್ದರೆ, ಯೇಸುವಿನ ಆಹ್ವಾನಕ್ಕೆ ತಲೆದೂಗದಿದ್ದರೆ ನಾವೆಲ್ಲರೂ ಅಸಂತೋಷಿಗಳಾಗುತ್ತೇವೆ, ಖಿನ್ನ ಮನಸ್ಕರಾಗುತ್ತೇವೆ, ಸಂತೋಷವನ್ನು ಕಳೆದುಕೊಳ್ಳುತ್ತೇವೆ. ಯೇಸುವೇ ಸಂತೋಷದ ಉಗಮ, ಯೇಸುವೇ ಆ ಮಮತೆಯ ಉಗಮ, ಯೇಸುವೇ ನಮ್ಮ ಪ್ರೀತಿಯ ಉಗಮ. ಆ ಯೇಸುವಿಗೆ ನಮ್ಮ ಜೀವನವನ್ನು ಈ ಹೊತ್ತಿನಲ್ಲಿ ಸಮರ್ಪಿಸೋಣ. ತಂದೆಯಾದ ದೇವರೇ, ಸುತರೇ, ಪವಿತ್ರಾತ್ಮರೇ, ಈ ಹೊತ್ತಿನಲ್ಲಿ ನಮ್ಮ ಬಾಳು, ನಮ್ಮ ಮನಸ್ಸು, ಮನೆ ಎಲ್ಲವನ್ನು ನಿಮಗೆ ಸಮರ್ಪಿಸುತ್ತೇನೆ. ಯೇಸುವೆ, ನಿಮ್ಮ ಪಾದಕ್ಕೆ ನಾನು ಸಮರ್ಪಿಸುತ್ತೇನೆ. ನಮ್ಮ ಪಾಪಗಳು, ನಮ್ಮ ದುಃಖ ಮನಸ್ಸುಗಳು, ಹಾದಿ ತಪ್ಪಿದ ಯುವಕರು, ಮಾತು ಕೇಳದ ಮಕ್ಕಳು ಎಲ್ಲರನ್ನೂ ನಿಮ್ಮ ಪಾದಕ್ಕೆ ಈ ಹೊತ್ತಿನಲ್ಲಿ ಸಮರ್ಪಿಸುತ್ತೆ. ಯೇಸುವೆ, ಇವರನ್ನೆಲ್ಲರನ್ನು ನೀನು ಸ್ಪರ್ಶಿಸಿ ಯೇಸುವೆ, ಇವರೆಲ್ಲರನ್ನು ಗುಣಪಡಿಸಿ ಯೇಸುವೆ. ನಾವೆಲ್ಲರನ್ನು ನಮ್ಮ ಮನಸ್ಸನ್ನು ಸಮರ್ಪಿಸಿ ಯೇಸುವಿಗೆ ಈ ಹೊತ್ತಿನಲ್ಲಿ ನಮ್ಮ ದುಃಖಗಳನ್ನು ಯೇಸುವಿಗೆ ನಮ್ಮ ಅರ್ಪಿಸೋಣ. ಯೇಸು ಸ್ವಾಮಿ ನಿಜವಾಗಿಯೂ ಪರಮ ಪ್ರಸಾದದ ಈ ರೊಟ್ಟಿ ರೂಪದಲ್ಲಿ ನಮ್ಮ ಮಧ್ಯೆ ಅವರು ನೆಲೆಸಿದ್ದಾರೆ. ಗೀತೆಯ ಮೂಲಕ ಯೇಸುವಿನ ಸ್ತುತಿಯನ್ನು ನಾವು ಹಾಡೋಣ. ಪ್ರೀತಿಯ ಸಹೋದರ ಸಹೋದರರೇ, ಎಲ್ಲ ಎದ್ದು ನಿಲ್ಲೋಣ. ಇವತ್ತಿನ ಆರಾಧನೆ ವಿಷಯವಾಗಿದೆ ಯೌವನದ ಬೆಸುಗೆ ದೇವರ ಕೊಡುಗೆ ಎಂಬುದಾಗಿ. ಯೌವನದ ಬೆಸುಗೆ ದೇವರ ಕೊಡುಗೆ. ಒಂದು ಸಣ್ಣ ಎಕ್ಸಸೈಸ್. ನಿಮ್ಮ ಎಡಗಡೆಯಲ್ಲಿ ಮತ್ತು ಬಲಗಡೆಯಲ್ಲಿರ್ತಕ್ಕಂಥ ಯುವಕ ಯುವತಿಯರನ್ನು ನೋಡಿ. ಯುವಕ ಯುವತಿಯರು ನೋಡ್ಕೊಳ್ಳಿ, ಎಡದಲ್ಲಿ ಬಡದಲ್ಲಿ ಇದ್ದಾರಾ? ವಿಶೇಷವಾಗಿ ಇವತ್ತಿನ ದಿವಸ ನಮ್ಮ ಯುವಕ ಯುವತಿಯರನ್ನ, ನಮ್ಮ ಮನೆಯಲ್ಲಿರ್ತಕ್ಕಂಥ ನಮ್ಮ ಯುವಕ ಯುವತಿಯರನ್ನ ನಾವು ದೇವರಿಗೆ ಇವತ್ತು ವಿಶೇಷವಾಗಿ ಬಾಲಯೇಸುವಿಗೆ ಸಮರ್ಪಿಸಿ ಅವ್ರಿಗೋಸ್ಕರ ಪ್ರಾರ್ಥಿಸಿಕೊಳ್ಳೋಣ. ಅವರ ಭವಿಷ್ಯವನ್ನು ರೂಪಿಸಿಕೊಳ್ಳಲು, ಅವರ ಯೌವನವನ್ನು ಯೋಗ್ಯ ರೀತಿಯಲ್ಲಿ ಕಳೆಯಲು, ಯೌವನಾವಸ್ಥೆಯಲ್ಲಿ ಸಂತೋಷವಾಗಿರಲು, ಅವರ ಯೌವನಾವಸ್ಥೆಯ ಸಂತೋಷವನ್ನು ಇತರರೊಡನೆ ಹಂಚಿಕೊಳ್ಳಲು ಅವರಿಗೆ ಬೇಕಾದಂಥವರ ಪ್ರಸಾದಗಳನ್ನು, ಅದೇ ರೀತಿ ಈ ಕೆಲವು ಸಮಯವನ್ನು ಈ ಪರಮಪ್ರಸಾದದ ಆರಾಧನೆ ವಿಧಿಯಲ್ಲಿ ನಾವೆಲ್ಲರೂ ಯೋಗ್ಯ ರೀತಿಯಲ್ಲಿ ದೇವರೊಂದಿಗೆ ಐಕ್ಯವಾಗಿ ಆತನನ್ನು ಸ್ತುತಿಸುವ, ಆರಾಧಿಸುವ, ನಮಿಸುವ, ವಂದಿಸುವ, ಸಂಕೀರ್ತಿಸುವ ಅವಕಾಶ ಲಭಿಸಿರ್ತಕ್ಕಂಥ ಆ ಸ್ವಾಮಿಗೆ ಕೊಟ್ಟಿರ್ತಕ್ಕಂಥ ಅವಕಾಶವನ್ನು ನಾವು ಉಪಯೋಗಿಸಿಕೊಳ್ಳಲು ಪವಿತ್ರಾತ್ಮರು ನಮ್ಮೆಲ್ಲರ ಮೇಲೆ ಇಳಿದು ಬರಲಿ. ವಿಶೇಷವಾಗಿ ಯುವಕ ಯುವತಿಯರನ್ನು, ಇಲ್ಲಿರ್ತಕ್ಕಂತಹ ಯುವಕರನ್ನ ವಿಶೇಷವಾಗಿ, ಅದೇ ರೀತಿ ಇಲ್ಲಿ ಬಂದು ಪ್ರಾರ್ಥಿಸುವಂಥ ಪ್ರತಿಯೊಬ್ಬ ಯುವಕ ಯುವತಿಯರಿಗಾಗಿ, ಇಡೀ ಈ ಧರ್ಮ ಕೇಂದ್ರದಲ್ಲಿ, ಧರ್ಮ ಕ್ಷೇತ್ರದಲ್ಲಿ, ಇಡೀ ಮಂಗಳೂರು ಜಿಲ್ಲೆಯಲ್ಲಿ, ಕರ್ನಾಟಕದಲ್ಲಿ, ಭಾರತದಲ್ಲಿ, ವಿಶ್ವದಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ಬ ಯುವಕತೆಯನ್ನ ಪವಿತ್ರಾತ್ಮರು ಅವರ ವರದಾನಗಳಿಂದ ತುಂಬಿಸಲಿ ಅಂತ ನಮ್ಮೆಲ್ಲರ ಮೇಲೆ ಆ ಪವಿತ್ರಾತ್ಮರು ಇಳಿದು ಬರುವಂತೆ ಪವಿತ್ರಾತ್ಮರಿಗೆ ಗೀತೆಯನ್ನು ಹಾಡುವುದರ ಮುಖಾಂತರ
ಆರಾಧನೆ ವಿಧಿಯನ್ನು ಪ್ರಾರಂಭಿಸೋಣ. ಪವಿತ್ರಾತ್ಮರಿಗೆ ಗೀತೆ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಕಿರಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹವನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ದಾಸನಲ್ಲಿ. ಪಾವನಾತ್ಮರೇ ಇಳಿದು ಬಾ ಸ್ವಾಮಿ, ದಹಿಸುವ ಕಿರಿಯೇ ಹಬ್ಬಿಸು ಜ್ವಾಲೆಯನು, ಪವಿತ್ರ ರೂಹನೇ ತುಂಬಿಸು ಶಕ್ತಿಯನು, ಸ್ವರ್ಗೀಯ ದಾನಗಳ ಸುರಿಸು ದಾಸನಲ್ಲಿ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಪಂಚಶತಮದಿನಾನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಪಂಚಶತಮದಿನಾನುಗ್ರಹ ಮಳೆಯ ಪ್ರೀತಿ ಪಾತ್ರರಲ್ಲಿ ತುಂಬಿದಾತ್ಮನೇ, ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗ ಬಾ. ಆತ್ಮಶಕ್ತಿ ಜ್ವಲಿಸು ಅನುಭವವಾಗಿಸು, ಪರಿಪಾಲಿಪನೇ ನೀ ಬೇಗ ಬಾ. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು, ಜಗದಲ್ಲಿ ನಿಲ್ಲಲು ಕ್ರಿಸ್ತ ಸಾಕ್ಷಿಯಾಗಲು ಧೈರ್ಯವೆನ್ನಲ್ಲಿ ನೀ ತುಂಬಿಸು. ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು, ಸತ್ಯ ಪ್ರೀತಿ ತುಂಬಿದ ವಚನವ ಸಾರಲು ಆತ್ಮದಿ ಶುದ್ಧತೆ ನೆರವೇರಿಸು. ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಪಾವನನೇ ಪರಮಾತ್ಮನೇ ಪಾವನಗೊಳಿಸೆನ್ನ, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು, ಮಳೆಯಾಗಿ ಕೃಪೆಗಳನ್ನು ಎನ್ನಲ್ಲಿ ಸುರಿಸೆಂದು. Praise the Lord. Praise the Lord. Hallelujah. 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 Praise the Lord. ದಯವಿಟ್ಟು ಕುಳಿತುಕೊಳ್ಳೋಣ. ಆದಿಕಾಂಡ 1ನೇ ಅಧ್ಯಾಯ 26ನೇ ವಚನದಲ್ಲಿ ನಾವು ಓದ್ತೇವೆ, ದೇವರು ಮನುಷ್ಯನನ್ನ ಅವರ ರೂಪದಲ್ಲೇ ಸೃಷ್ಟಿಸಿದರು. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಮನುಷ್ಯನನ್ನ ಅವರ ರೂಪದಲ್ಲೇ ಸೃಷ್ಟಿಸಿದರು ಅಂತ ಹೇಳಿದ್ರೆ, ನೀವು ಮತ್ತು ನಾವು ಎಷ್ಟು ಚೆನ್ನಾಗಿದ್ದೀವಲ್ವಾ? ಹೌ ಹ್ಯಾಂಡ್ಸಮ್ ವಿ ಆರ್, ಹೌ ಬ್ಯೂಟಿಫುಲ್ ಯು ಆರ್ ಅಲ್ವಾ? ತುಂಬ ಚೆನ್ನಾಗಿದ್ದೀರಲ್ವಾ ನೀವು?
ಅಯ್ಯೋ ಮಾತಾಡಿ, ಪರವಾಗಿಲ್ಲ. ನಿಜವಾಗ್ಲೂ ಚೆನ್ನಾಗಿದ್ದೀರಾ? ಎಷ್ಟು ಚೆನ್ನಾಗಿದ್ದೀರಾ? ದೇವ್ರಿಗಿಂತ ಚೆನ್ನಾಗಿದ್ದೀರಾ? ಮಾತೆ ಮರಿಯಳಿಗಿಂತ ಚೆನ್ನಾಗಿದ್ದೀರಾ? ಹ್ಞೂ ಆಂಟಿ ಹ್ಞೂ ಅಂತವ್ರೆ. ಪ್ರೀತಿಯ ಸಹೋದರ ಸಹೋದರಿಯರೇ, ನಮ್ಮನ್ನ ದೇವರು ಎಷ್ಟು ಸುಂದರವಾಗಿ ರಚಿಸಿದ್ದಾರೆ ಅಂತ ಹೇಳಿದ್ರೆ ಅವರ ಹೋಲ್ವಿಕೆಯಲ್ಲೇ. ಅಂದರೆ ಅವ್ರಿಗಿಂತ ನಾವು ಮಿಗಿಲಾದವರಲ್ಲ, ಬೇರೆ ಅಲ್ಲ. ಅವ್ರಿಗೆ ಅಷ್ಟೊಂದು ಆಸೆ ಇದ್ದು, ಅಷ್ಟೊಂದು ನಿರೀಕ್ಷೆ ಇಟ್ಟು, ನಾನು ರಚಿಸ್ತಕ್ಕಂಥ ಈ ಸೃಷ್ಟಿ ಕೂಡ ನನ್ನಂತೆ ಇರಬೇಕು ಎಂಬುದನ್ನು ಅರಿತಂಥ ದೇವರು ಅವರ ರೂಪದಲ್ಲೇ ನಿಮ್ಮನ್ನು ನನ್ನನ್ನು ರಚಿಸಿದ್ದಾರೆ. ದಿನಕ್ಕೆ ಎಷ್ಟು ಸಾರಿ ನೀವು ಮತ್ತು ನಾನು ಕನ್ನಡಿಯಲ್ಲಿ ನೋಡ್ಕೊಳ್ತೀವಲ್ವಾ? ಎಷ್ಟು ಸಾರಿ ನೋಡ್ಕೋತೀವಿ ಅಲ್ವಾ? ಹ್ಞೂ ಅನ್ನಿ, ಪರವಾಗಿಲ್ಲ, ಏನು ನಾಚಿಕೆ ಪಡಬೇಡಿ. ಸಿಸ್ಟ್ರು ಕೂಡ ನೋಡ್ಕೋತಾರೆ, ಫಾದರು ಕೂಡ ನೋಡ್ಕೊಳ್ತಾರೆ, ನಾನು ಕೂಡ ನೋಡ್ಕೊಳ್ತೇನೆ. ಎಷ್ಟು ಸಾರಿ ನೋಡ್ಕೊಳ್ತೀವಲ್ವಾ? ಅಂದರೆ ಅರ್ಥ ಏನು? ನಾವು ಚೆನ್ನಾಗಿದ್ದೀವಿ 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 ಅಂತ, ಇನ್ನೂ ಚೆನ್ನಾಗಿರ್ಬೇಕಂತ. ಬರೀ ಕೇವಲ ಬಾಹ್ಯವಾಗಿ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಹೊರಗಡೆ ನೋಡೋಕ್ಕೆ ಮಾತ್ರ ಚೆನ್ನಾಗಿದ್ರೆ ಸಾಕಾ? ಕನ್ನಡದಲ್ಲಿ ಒಂದು ಗಾದೆ ಇದೆಯಲ್ವಾ, ನಿಮಗೆಲ್ಲ ಕೂಡ ಗೊತ್ತಿದೆ. ಮೇಲೆ ತಳುಕು ಒಳಗೆ ಎಂಥದು ಎಂಥದು? ಮೇಲೆ ತಳುಕು ಒಳಗೆ. ನೀವು ಹೇಳಿದ್ರಿ, ನಾನು ಹೇಳಲಿಲ್ಲ. ಉಳುಕು ಅಂತ ನೀವು ಹೇಳಿದ್ರಿ. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ. ಹಾಗಂತ ಹೇಳಿದ್ರಿ ಆತ್ಮೀಯ ಸಹೋದರ ಸಹೋದರಿ, ದೇವರು ನಿಮ್ಮನ್ನ ನನ್ನನ್ನ ಎಂದೆಂದೂ ಕೂಡ ಉಳುಕುತನದಿಂದ ಕೊಳಕುತನದಿಂದ ನಾಶ ಆಗೋದಕ್ಕೆ ನನ್ನನ್ನ ನಿಮ್ಮನ್ನ ರಚಿಸಲಿಲ್ಲ. ಬದಲಾಗಿ ಯಾತಕ್ಕಾಗಿ ರಚಿಸಿದ್ದಾರೆ? ಅವರೊಂದಿಗಿರಲು, ಅವರನ್ನ ಪ್ರೀತಿಸಲು, ಅವರಿಗಾಗಿ ಜೀವಿಸಲು ಮತ್ತು ಅವರಂತಾಗಲು. ಪ್ರೈಸ್ ದ ಲಾರ್ಡ್, ಹಾಲೆಲೂಯಾ ಹಾಲೆಲೂಯಾ. ಈ ಅಂಶವನ್ನ ಮನದಲ್ಲಿಟ್ಟು ಆ ದೇವನನ್ನ ಸ್ತುತಿಸೋಣ, ವಂದನೆಯನ್ನ ಮಾಡೋಣ, ಆರಾಧನೆಯನ್ನ ಸಲ್ಲಿಸೋಣ. ಬ್ರದರ್, ಗೀತೆಯನ್ನ ಹಾಡೋಣ. ಕೂತ್ಕೊಂಡಿರೋ ಜಾಗದಲ್ಲೇ, ನಿಂತ್ಕೊಳ್ಬೇಡಿ, ಕೂತ್ಕೊಂಡಿರೋ ಜಾಗದಲ್ಲೇ ಭಯಭಕ್ತಿಯಿಂದ ಪವಿತ್ರಾತ್ಮರ ವರದಾನಗಳನ್ನು ಪಡೆದುಕೊಳ್ತಾನೇ ಇದ್ದೀವಿ. ವಿಶ್ವಾಸದಿಂದ ನಂಬಿಕೆಯಿಂದ ದೇವರ ಮುಂದೆ ನಾವೆಲ್ಲರಿದ್ದೇವೆ. ಗೀತೆಯನ್ನು ಹಾಡೋಣ. ಆರಾಧನೆ ದೇವ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಹಾಡಿ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಹಾಲೆಲೂಯಾ 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 ಹಾಲೆಲೂಯಾ. ಆರಾಧನೆ ದೇವ ಆರಾಧನೆ,
ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಕಣ್ಣೀರ ಕಡಲಲ್ಲಿ ಮುಳುಗುವ ವೇಳೆಯಲ್ಲಿ ಕರ ಹಿಡಿದ ಕರ್ತನಿಗೆ 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 ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಸಂಕಟದ ಸಮಯದಲ್ಲಿ ಜೊತೆಗಿದ್ದು ರಕ್ಷಿಸಿದ ಪರಮೋನ್ನತ ದೇವರಿಗೆ ಆರಾಧನೆ. ಆರಾಧನೆ 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 ಆರಾಧನೆ. Alleluia, 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 Alleluia. Hallelujah, 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 Hallelujah. ಪಾಪದ ಬೇರನ್ನು ನನ್ನಿಂದ ಕಿತ್ತೆಸದ ಪಾಪ ವಿಮೋಚಕನೇ ಆರಾಧನೆ. ಪಾಪದ ಬೇರನ್ನು ನನ್ನಿಂದ ಕಿತ್ತಿಸದ ಪಾಪದ ವಿಮೋಚನೆಗೆ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾತನಿಗೆ ಆರಾಧನೆ. ರೋಗದ ವೇದನೆಗೆ ಸೌಖ್ಯವ ನೀಡಿದ ಆರೋಗ್ಯದಾತನಿಗೆ ಆರಾಧನೆ. ಆರಾಧನೆ 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 ಆರಾಧನೆ. Hallelujah, 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 Hallelujah. Hallelujah, 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 Hallelujah. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. 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 ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ ದೇವರ ಕುರಿಮರಿಗೆ ಆರಾಧನೆ. ಲೋಕದ ಪಾಪಕ್ಕೆ ಪರಿಹಾರ ಬಲಿಯಾದ
ದೇವರ ಕುರಿಮರಿಗೆ ಆರಾಧನೆ 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 Alleluia, 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 Hallelujah, 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 Alleluia, 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 Hallelujah, 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 Hallelujah. ಒಟ್ಟಾಗಿ ಹಾಡೋಣ. Hallelujah, 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 Hallelujah. ಆರಾಧನೆ ದೇವ ಆರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ ದೇವಾರಾಧನೆ, ಪ್ರಭು ಯೇಸು ಸ್ವಾಮಿಗೆ ಆರಾಧನೆ. ಆರಾಧನೆ 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 ಆರಾಧನೆ. ಹೌದು ಸ್ವಾಮಿ, ನಿನ್ನನ್ನು ಆರಾಧಿಸಲು, ನಿನ್ನನ್ನು ಸ್ತುತಿಸಲು, ನಿನ್ನನ್ನು ವಂದಿಸಲು, ನಿನ್ನನ್ನು ಕೀರ್ತಿಸಲು, ನಿನ್ನನ್ನು ನಮಿಸಲು, ನಿನಗೆ ನಮನ ಸಲ್ಲಿಸಲು, ನಿನ್ನನ್ನು ಕೊಂಡಾಡಲು, ನಿನ್ನನ್ನು ಘೋಷಿಸಲು, ನಿನ್ನನ್ನು ಸಂಕೀರ್ತಿಸಲು ನನ್ನ ಮನ ತುಂಬಿದೆ ಸ್ವಾಮಿ. ನಿನ್ನ ಮುಂದೆ ಸಾಷ್ಟಾಂಗವಾಗಿ ಬೆರಗಿದ್ದೇನೆ ಸ್ವಾಮಿ. ಪಾಪಿ ನಾನು, ನನ್ನ ಪಾಪಗಳನ್ನು ಮನ್ನಿಸು. ಪಾಪಿಯಾದಂಥ ನನ್ನ ಪ್ರಾರ್ಥನೆಯನ್ನು ಆಲಿಸುವಂಥ ಸ್ವಾಮಿ ನೀನು. ನನ್ನನ್ನು ನಿನ್ನ ರೂಪದಲ್ಲಿ ರಚಿಸಿ, ನನ್ನನ್ನು ಕರೆದು, ನನ್ನನ್ನು ಆಲಿಸಿ, ನನ್ನ ಮೊರೆಯನ್ನು ನೀ ಕೇಳಿ ಬೇಕಾದಂಥ ವರಪ್ರಸಾದಗಳನ್ನು ನಿನ್ನೊಂದಿಗೆ ಇರಿಸಿಕೊಳ್ಳುವಂಥ ಅವಕಾಶವನ್ನು ಕೊಟ್ಟಿರ್ತಕ್ಕಂಥ ಸ್ವಾಮಿ ನೀನು. ತಂದೆಯೇ, ಮಗನೇ, ಪವಿತ್ರಾತ್ಮನೇ, ಏಕದೇವರೇ, ನಿನಗೆ ವಂದನೆ ಸ್ವಾಮಿ. ಈ ಸನ್ನಿವೇಶದಲ್ಲಿ, ಈ ಸಮಯದಲ್ಲಿ, ಈ ಗಳಿಗೆಯಲ್ಲಿ ನೀ ನನ್ನನ್ನು ಆಮಂತ್ರಿಸಿ, ನಿನ್ನೊಂದಿಗಿರುವ ಅವಕಾಶವನ್ನು ಕಲ್ಪಿಸಿ, ನಿನ್ನನ್ನು ಪ್ರೀತಿಸಿ, ನಿನ್ನ ಜಗತ್ತಿಗೆ ತೋರ್ಪಡಿಸಿ, ನಿನ್ನಂತಾಗಲು ನನ್ನನ್ನು ಕರೆದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ವಿಶೇಷವಾಗಿ ಪ್ರಭು ಯೇಸುವೆ, ಈ ಸಮಯದಲ್ಲಿ ಯುವಕ ಯುವತಿಯರನ್ನು ನಿಮಗಾಗಿ ಅರ್ಪಿಸಿ ಪ್ರಾರ್ಥಿಸಲು, ಅವರ ಮೇಲೆ ನಿನ್ನ ಅನುಗ್ರಹವನ್ನು ದಯಪಾಲಿಸಲು, ಆ ಮಕ್ಕಳನ್ನು ಎಂದೆಂದು ಎಲ್ಲ ಸಮಯದಲ್ಲೂ ಹಗಲು ഇരുಳು, ಸೋಲು ಗೆಲುವು ನಲಿವು ಎಲ್ಲ ಸನ್ನಿವೇಶಗಳಲ್ಲಿ ಸಮಯದಲ್ಲಿ ನೀ ಅವರ ಕರ ಹಿಡಿದು ಮುನ್ನಡೆಸುವಂತೆ ನಿನ್ನಲ್ಲಿ ವಿನಂತಿಸ್ತಾ ಇದ್ದೇವೆ ಸ್ವಾಮಿ. ನೀ ಕೊಟ್ಟಿರ್ತಕ್ಕಂಥ ಮಕ್ಕಳನ್ನು
ಆಶೀರ್ವದಿಸು. ನನ್ನ ಕುಟುಂಬದಲ್ಲಿ ಅವರು ಕಣ್ಮಣಿಗಳಾಗಿದ್ದಾರೆ, ನನ್ನ ಮನದಲ್ಲಿ ಆಸೆಯನ್ನು ತುಂಬಿಸುವಂಥ ವ್ಯಕ್ತಿಗಳಾಗಿದ್ದಾರೆ, ನನ್ನ ಭವಿಷ್ಯವನ್ನು ಅವರು ಅರಸುವಂಥವರಾಗಿದ್ದಾರೆ, ಅವರೇ ನಿನಗೆ ಸಾಕ್ಷಿ ಕೊಡುವಂಥವರಾಗಿದ್ದಾರೆ, ನಿನ್ನನ್ನು ಜಗತ್ತಿಗೆ ಸಾರಲು ಮುಂದಾಗುವಂಥವರಾಗಿದ್ದಾರೆ. ಪ್ರಭುವೇ, ಅಂತಹ ಯುವತಿಯನ್ನು ನಿನಗರ್ಪಿಸಿ ಪ್ರಾರ್ಥಿಸುವ ನನ್ನ ಈ ಮನದಾಳದ ಆಸೆಯನ್ನು ಈಡೇರಿಸು. ಇವರ್ಯಾರೂ ಅಲ್ಲ ಸ್ವಾಮಿ, ನೀ ಕೊಟ್ಟಿರುವ ಕೊಡುಗೆ, ನೀ ಕೊಟ್ಟಿರುವ ಉಡುಗೊರೆ, ನೀನೇ ಕಲ್ಪಿಸಿರುವಂತಹ ಪುಷ್ಪಗಳು ಸ್ವಾಮಿ ಚೆನ್ನಾಗಿ ಅರಳಿವೆ, ಸುಮಧುರವಾಗಿವೆ, ಸುವಾಸನೆಯನ್ನು ಬೀರುತ್ತಿವೆ ಸ್ವಾಮಿ. ಈ ಮಕ್ಕಳ ಮೇಲೆ ನಿನ್ನ ಅನುಕರಣೆ ಇರಲಿ, ಈ ಮಕ್ಕಳ ಮೇಲೆ ನಿನ್ನ ಅನುಗ್ರಹವಿರಲಿ, ಈ ಮಕ್ಕಳ ಮೇಲೆ ನಿನ್ನ ಅಭಯ ಹಸ್ತವಿರಲಿ, ಈ ಮಕ್ಕಳ ಮೇಲೆ ನಿನ್ನ ಪ್ರೀತಿ ತುಂಬಿರಲಿ, ಈ ಮಕ್ಕಳ ಮೇಲೆ ನಿನ್ನ ಅನುಗ್ರಹ ಸದಾ ಇದ್ದು ಇವರೆಲ್ಲರೂ ನಿನ್ನೊಂದಿಗೆ ಸಾಗಲು, ನಿನ್ನೊಂದಿಗೆ ಯೋಚಿಸಲು, ನಿನ್ನಂತೆ ಚಿಂತಿಸಲು, ನಿನಗಾಗಿ ಬಾಳಲು, ನಿನಗಾಗಿ ಸೇವೆ ಸಲ್ಲಿಸಲು, ನಿನ್ನ ಪ್ರೀತಿಯನ್ನು ಎಲ್ಲೆಡೆ ಹಂಚಲು ಸ್ವಾಮಿ ಪ್ರತಿಯೊಬ್ಬ ಯುವತಿಯನ್ನ ಆಶೀರ್ವದಿಸು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಭುವೇ, ಇವರ ತನುಮನ ಧನವನ್ನ, ನಮ್ಮ ತನುಮನ ಧನಗಳನ್ನ, ನೀ ಕೊಟ್ಟಿರುವ ಈ ಸಂತೋಷವನ್ನ, ಕಾರಣ ಪ್ರಭುವೇ ನೀನೇ ಸಂತೋಷವಾಗಿದ್ದೀಯ, ಸಂತೋಷವಾಗಿರ್ತಕ್ಕಂಥ ದೇವರು ನೀನೇ, ಸಂತೋಷ ನಿನ್ನಲ್ಲಿ ತುಂಬಿದೆ. ನಿನ್ನ ಸಂತೋಷವನ್ನ ನನ್ನಲ್ಲಿ ಹಂಚಿಕೊಂಡಿರುವುದಕ್ಕಾಗಿ, ಅದೇ ಸಂತೋಷವನ್ನು ಇತರರಿಗೆ ಕೊಡಲು ನನ್ನನ್ನು ಕರೆದಿರುವುದಕ್ಕಾಗಿ, ಈ ಯುವಕನನ್ನು ಆರಿಸಿಕೊಂಡಿರುವುದಕ್ಕಾಗಿ, ಈ ಯುವತಿಯನ್ನು ನನ್ನ ಕುಟುಂಬಗಳಲ್ಲಿ ನೀವು ಕೊಟ್ಟಿರುವುದಕ್ಕಾಗಿ, ನಮ್ಮ ಮಕ್ಕಳನ್ನಾಗಿ ಕೊಟ್ಟಿರುವುದಕ್ಕಾಗಿ, ಈ ಮಕ್ಕಳನ್ನು ಸ್ವಾಮಿ ನಿನಗರ್ಪಿಸಿ ಈ ತನುಮನ ದನಗಳನ್ನು, ಈ ಪುಷ್ಪಗಳನ್ನು ಸುಂದರವಾಗಿ ಅರಳುತ್ತಾ ಇರ್ತಕ್ಕಂತಹ, ಸುವಾಸನೆಯನ್ನು ಬೀರ್ತಾ ಇರ್ತಕ್ಕಂತಹ, ನಿನಗಾಗಿ ಬಾಳುತ್ತೇವೆ, ಬಾಳುವಂಥವರೇ ತಾಗ್ತೇವೆ ಎಂದು ಮಾತು ಕೊಟ್ಟು ಸದಾ ನಿತ್ಯ ನಿನ್ನನ್ನು ನೆನಪಿಸಿ, ನಿನ್ನನ್ನು ಸ್ಮರಿಸಿ, ನಿನ್ನ ಅನುಗ್ರಹವನ್ನು ಪಡೆದು ಪ್ರತಿದಿನ ಪ್ರತಿ ಕ್ಷಣವನ್ನು ಪ್ರಾರಂಭಿಸುವಂತಹ ದಿನದ ಕೊನೆಯಲ್ಲಿ ನಿನಗೆ ವಂದನೆಯನ್ನು ಸಲ್ಲಿಸಿ, ನನ್ನನ್ನು ಕಾಪಾಡಿದ್ದಕ್ಕಾಗಿ, ಹರಸಿದ್ದಕ್ಕಾಗಿ, ರಕ್ಷಿಸಿದ್ದಕ್ಕಾಗಿ, ನನ್ನ ಕರ ಹಿಡಿದು ಮುನ್ನಡೆಸಿದ್ದಕ್ಕಾಗಿ, ಜ್ಞಾನವನ್ನು ತುಂಬಿದ್ದಕ್ಕಾಗಿ, ಪ್ರೀತಿಯನ್ನು ಹಂಚಿದ್ದಕ್ಕಾಗಿ, ನಿನ್ನ ವಿವೇಕವನ್ನು ನನಗೆ ಕೊಟ್ಟಿದ್ದಕ್ಕಾಗಿ, ಆ ಯುವತಿ ಮಾಡುವಂಥ ಪ್ರಾರ್ಥನೆಯನ್ನು ಆಲಿಸು ಸ್ವಾಮಿ ಪ್ರಭು ಯೇಸುವೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಂತ್ಕೊಳ್ಳೋಣ ಎಲ್ಲರೂ. ತನುಮನವ ಅರ್ಪಿಸುವೆ ದೇವ. ಆತ್ಮೀಯರೇ, ಎಲ್ಲರೂ ನಾವು ಕೂಡ ಯುವಕರು, ನೀವು ಕೂಡ ಯುವಕರು, ಯುವತಿಯರು ಎಲ್ಲರೂ ಕೂಡ ಇಲ್ಲಿದ್ದಾರೆ. ಚಪ್ಪಾಳೆ ತಟ್ಟುತ್ತಾ ದೇವರಿಗೆ ಸ್ತುತಿ ಸ್ತೋತ್ರ ಗಾನದ ಮುಖಾಂತರ ಆತನನ್ನು ಸ್ಮರಿಸೋಣ. ತನುಮನ ಧನವ ಅರ್ಪಿಸುವೆ ದೇವ. ತನುಮನವ ಅರ್ಪಿಸುವೆ ದೇವಾ, ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ಕರಗಳ ಚಾಚಿ. ಎಲ್ಲ ನಿನ್ನ ದಾನ, ಸ್ತೋತ್ರ ಯೇಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ತನುಮನವ ಅರ್ಪಿಸುವೆ ದೇವಾ, ಸ್ವೀಕರಿಸಿ ನೀ ಹರಸು ದೇವಾ. ಎಲ್ಲ ನಿನ್ನ ದಾನ,
ಸ್ತೋತ್ರ ಯೇಸುದೇವಾ, ಎಲ್ಲ ನಿನ್ನ ದಾನ. ಸ್ತೋತ್ರ ಯೇಸುದೇವಾ. ತಾಯಿ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ಗರ್ಭದಲ್ಲಿ ಜೀವರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸಣ್ಣ ಎಕ್ಸಸೈಸ್. ತಂದೆ ತಾಯಿಯ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿ ಕೊಟ್ಟೆ ಅಂತ ಹೇಳುವಾಗ ಯುವಕ ಯುವತಿಯರು ತನ್ನ ತಂದೆ ತಾಯಿಗಳನ್ನು ಈಕ್ಷಿಸಬೇಕು. ತಂದೆ ತಾಯಿಗಳು ಇಲ್ಲಿದ್ದರೆ ಆ ಮಕ್ಕಳನ್ನು ನೀವು ಕೂಡ ನೋಡಬೇಕು, ಆಯಿತಾ? ಆಮೇಲೆ ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವ, ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವ ಅನ್ನುವಾಗ ಯುವಕರು ನಿನ್ನ ತಂದೆ ತಾಯಿಗಳತ್ತ ಸ್ಮೈಲ್ ಕೊಡಬೇಕು ಇಲ್ಲಿದ್ದರೆ, ಆಯಿತಾ? ಓಕೆ. ದೇವರ ಮುಂದೆ ಇದ್ದೇವೆ, ಸ್ತುತಿ ಸ್ತೋತ್ರ ಸಲ್ಲಿಸೋಣ, ವಂದನೆ ಆರಾಧನೆ ಸಲ್ಲಿಸೋಣ. ಇದು ಭಾಗ್ಯ. ಯುವಕ ಯುವತಿಯರು ದೇವರೇ ಕೊಟ್ಟಿರ್ತಕ್ಕ ನಿಮ್ಮ ಮಕ್ಕಳು ಇವತ್ತು ಯುವತಿಯರಾಗಿದ್ದಾರೆ ಅಂತ ಹೇಳುವಾಗ ಎಷ್ಟು ಖುಷಿ ಅಲ್ವಾ, ಎಷ್ಟು ಖುಷಿ ಅಲ್ವಾ. ನಿಮ್ಮ ಭವಿಷ್ಯ ಅವರೇ, ನಿಮ್ಮ ಭವಿಷ್ಯ ಅವರೇ. ದೇವರೇ ನಿಮಗೆ ಕೊಟ್ಟಿರ್ತಕ್ಕಂತಹ ಸಲಕರಣೆ, ಉಪಕರಣ, ಸಾಧನ ಅವರಾಗಿದ್ದಾರೆ. ಅದರಿಂದ ನೋಡಿ, ನೆನಪಿಸ್ಕೊಳ್ಳಿ, ಮಕ್ಕಳಿಲ್ಲ ಅಂತ ಎಷ್ಟೋ ಜನರು ಇವತ್ತು ಕೂಡ ಕೊರಗ್ತಾ ಇದ್ದಾರೆ. ವಿವಾಹ ದಿವಸ ನೀವು ಅವತ್ತು ದೇವರಿಗೆ ಮಾತು ಕೊಟ್ಟಿರ, ನಿಮ್ಮ ಪತಿಯರಿಗೆ ದೇವರೇ ಅನುಗ್ರಹಿಸುವಂಥ ವರಪ್ರಸಾದ ನೀ ಎಂಬುದಾಗಿ ಅವತ್ತು ಅವರಿಗೆ ಸ್ತೋತ್ರ ಹೇಳಿದ್ರಲ್ವಾ? ಅದೇ ಮೇರೆಗೆ ನಿಮ್ಮ ವಿವಾಹ ಸಂಸ್ಕಾರ ಸಂಪೂರ್ಣಗೊಂಡಿದೆ. ಯಾವಾಗ ಕೊಂಡಿತು? ಯಾವಾಗ? ಮಕ್ಕಳನ್ನು ಹಡೆದಾಗ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿ, ತಾಯಿಯ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ ಅಂತ ಹೇಳುವಾಗ ಯುವಕ ಯುವತಿಯರೇ, ನಿನ್ನ ತಂದೆ ತಾಯಿಗೆ ಇವತ್ತು ಸ್ತುತಿ ಸ್ತೋತ್ರ ಸಲ್ಲಿಸಿ. ಎಷ್ಟು ಶ್ರಮ, ಎಷ್ಟು ತ್ಯಾಗ, ಎಷ್ಟು ಪ್ರೀತಿ. ನೀವು ಎಂಥವರಾಗಿದ್ರು, ಏನೇ ಆಗಿದ್ರು ಕೂಡ, ಏನೇ ಮಾಡಿದ್ರು ಕೂಡ, ಲೇಟಾಗಿ ಬಂದರೂ ಕೂಡ, ಬೇಗ ಬಂದರೂ ಕೂಡ, ಸ್ಕೂಲ್ಗೆ ಹೋದ್ರು ಕೂಡ, ಹೋಗದೇ ಇದ್ರು ಕೂಡ, ಫೇಲ್ ಆದರೂ ಕೂಡ, ಪಾಸ್ ಆದರೂ ಕೂಡ, ಹೊರದೇಶದಲ್ಲಿದ್ದರೂ ಕೂಡ, ಇಲ್ಲೇ ಇದ್ರೂ ಕೂಡ, ಪರದಲ್ಲಿದ್ದರೂ ಕೂಡ, ಇಹದಲ್ಲಿದ್ದರೂ ಕೂಡ, ಎಲ್ಲೇ ಇದ್ರೂ ಕೂಡ, ಜಗಳ ಆದರೂ ಕೂಡ, ಪ್ರೀತಿ ಮಾಡಿದ್ರು ಕೂಡ, ಸಹಾಯ ಮಾಡದೇ ಇದ್ರು ಕೂಡ, ಆ ತಾಯಿ ಮಾಡುವಂಥ ತ್ಯಾಗ. ಪ್ರೈಸ್ ದ ಲಾರ್ಡ್. ತಂದೆ ಹಗಲು ಹಿರುಳು, ಆ ಬಸ್ಸು ಈ ಬಸ್ಸು, ಆ ಗಾಡಿ ಈ ಗಾಡಿ, ಬಿಸಿಲು ಮಳೆ ಚಳಿ ಎನ್ನದೆ ದುಡಿದು ಇಲ್ಲಿ ತನಕ ನಿನ್ನ ಶಾಲಾ ಚಂದವನ್ನು ಕಟ್ಟುವುದರಲ್ಲೂ, ಹೊಸ ಬಟ್ಟೆಗಳನ್ನು ತರುವುದರಲ್ಲೂ, ನಿನಗಾಗಿ ಹಗಲಿರುಳು ಪ್ರಾರ್ಥಿಸುವುದರಲ್ಲೂ, ನಿನಗಾಗಿ ಹಗಲಿರುಳು ಯೋಚಿಸ್ತಾ ಇರುವುದರಲ್ಲೂ, ನನ್ನ ಮಗನು ಮಗಳು ಅವರ ಭವಿಷ್ಯ ಚೆನ್ನಾಗಿರ್ಬೇಕು ಎಂದು ಯೋಚಿಸುವಂತಹ ತಂದೆ. ಪ್ರೈಸ್ ದ ಲಾರ್ಡ್. ತಾಯ ಗರ್ಭದಲ್ಲಿ ನನಗೆ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ಜೋರಾಗಿ. ತಾಯಿ ಗರ್ಭದಲ್ಲಿ ಜೀವ ರೂಪ ಕೊಟ್ಟೆ, ಗರ್ಭದಲ್ಲಿ ನನಗೆ ಜ್ಞಾನ ಬುದ್ಧಿಯನ್ನಿಟ್ಟೆ. ತಂದೆ ತಾಯಿ ನೀ ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ತಂದೆ ತಾಯಿ ನೀನು ಕೊಟ್ಟ ಕೊಡುಗೆ ದೇವಾ, ಬಂಧು ಬಳಗವೆಲ್ಲ ನಿನ್ನ ಪ್ರೇಮ ದೇವಾ. ನನ್ನದಾಗಿ ನನ್ನದೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ಜೋರಾಗಿ. ನನ್ನದಾಗಿ ನನ್ನಲ್ಲೇನು ಇಲ್ಲ, ಸರ್ವವು ನೀ ಕೊಟ್ಟ ದಾನ. ನಿನ್ನ ಕೃಪೆಯ ಸಾಕು, ಹರಸು ಯೇಸು ದೇವಾ. ನಿನ್ನ ಕೃಪೆಯ ಸಾಕು, ಹರಸು ಯೇಸು ದೇವಾ. ಜೋರಾಗಿ. ನಿನ್ನ
ಕೃಪೆಯೇ ಸಾಕು ಹರಸು ಯೇಸು ದೇವಾ ನಿನ್ನ ಕೃಪೆ ಸಾಕು ಹರಸು ಯೇಸು ದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಹರಸು ದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಹರಸು ದೇವಾ ಗಾಳಿ ಬೆಳಕು ನಿನ್ನ ಜಯ ದೇವಾ ಅನುದಿನದ ಆಹಾರ ಕರುಣೆ ದೇವಾ ಗಾಳಿ ಬೆಳಕು ನೀರು ನಿನ್ನ ದಯೆ ದೇವಾ ಅನುದಿನದ ಆಹಾರ ಕರುಣೆ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ ಅನುದಿನದ ಆಹಾರ ಕರುಣೆಯ ದೇವಾ ಗಾಳಿ ಬೆಳಕು ನೀರು ನಿನ್ನ ದಯೆ ದೇವಾ ಅನುದಿನದ ಆಹಾರ ಕರುಣೆ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಅರ್ಪಿಸುವೆ ನನ್ನ ದುಃಖ ಭಾರ ಸ್ವೀಕರಿಸು ನನ್ನೇಸು ದೇವಾ ಅರ್ಪಿಸುವೆ ನನ್ನ ದುಃಖ ಭಾರ ಸ್ವೀಕರಿಸು ನನ್ನೇಸು ದೇವಾ ಮುಕ್ತಿ ನೀನು ದೇವಾ ಸ್ತೋತ್ರ ಯೇಸು ದೇವಾ ಮುಕ್ತಿ ನೀನು ದೇವಾ ಸ್ತೋತ್ರ ಯೇಸು ದೇವಾ ಗಾಳಿ ಬೆಳಕು ನೀರು ನಿನ್ನ ದಯೆಯೇ ದೇವಾ ಅನುದಿನದ ಆಹಾರ ಕರುಣೆಯ ದೇವಾ ಗಾಳಿ ಬೆಳಕು ನೀರು ನಿನ್ನ ದಯೆ ದೇವಾ ಅನುದಿನದ ಆಹಾರ ಕರುಣೆ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಪ್ರತಿದಿನವೂ ನಿನ್ನ ಪ್ರೇಮ ಹೊಸತು ದೇವಾ ಪ್ರತಿ ಕ್ಷಣವೂ ಕಾಯುತ್ತಿರುವೆ ನೀನೇ ದೇವಾ ಅರ್ಪಿಸುವೆ ನನ್ನ ದುಃಖ ಭಾರ ಸ್ವೀಕರಿಸು ನನ್ನೇಸು ದೇವಾ ಅರ್ಪಿಸುವೆ ನನ್ನ ದುಃಖ ಭಾರ ಸ್ವೀಕರಿಸು ನನ್ನೇಸು ದೇವಾ ಮುಕ್ತಿ ನೀನು ದೇವಾ ಸ್ತೋತ್ರ ಯೇಸು 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 ದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು ದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸು
ಯೇಸುದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ ಎಲ್ಲ ನಿನ್ನ ದಾನ ಸ್ತೋತ್ರ ಯೇಸುದೇವಾ ತನು ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ತನ್ನ ಮನವ ಅರ್ಪಿಸುವೆ ದೇವಾ ಸ್ವೀಕರಿಸಿ ನೀ ಅರಸು ದೇವಾ ಕುಳಿತುಕೊಳ್ಳೋಣ. ದುಃಖ ತುಂಬಿದೆಯೇ? ಹೃದಯ ಭಾರವಾಗಿದೆಯೇ? ಕಣ್ಣೀರು ಸುರಿಸುತ್ತಿದೆ? ಕಣ್ಣಲ್ಲಿ ದುಃಖದ ನೀರು ತುಂಬಿದೆಯೇ? ದೇಹ ಭಾರವಾಗಿದೆಯೇ? ಮಾತಾಡಲು ನಾಲಿಗೆ ನಿಂತೋಗಿದೆಯೇ? ಕೇಳಿಸಿಕೊಳ್ಳಲಾಗದಂತಹ ಈ ಕಿವಿ ಮುಚ್ಚಿ ಹೋಗಿದೆಯೇ? ಯಾಕೋ ಒಂಥರ ಜೀವನ ಬೇಸರವಾಗಿದೆ. ಯಾಕೆ? ಈ ನನ್ನ ಮಕ್ಕಳು ಮಾತನ್ನ ಕೇಳದಿದ್ದಾಗ, ಈ ನನ್ನ ಮಕ್ಕಳು ಮನೆಗೆ ಸರಿಯಾಗಿ ಬರದಿದ್ದಾಗ, ಈ ನನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡದಿದ್ದಾಗ, ಈ ನನ್ನ ಮಕ್ಕಳು ಸರಿಯಾದ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡದೆ ತಮ್ಮ ಅಡ್ಡದಾರಿಯನ್ನ ಹಿಡಿದಿರುವಾಗ, ಈ ನನ್ನ ಮಕ್ಕಳು ಹೇಳಿದಂಥ ಮಾತನ್ನು ಕೇಳದೆ ಅವರಂತೆ ಜೀವಿಸ್ತಾ ಇರಬೇಕಾದ್ರೆ, ದೇವರಿಂದ ಧರ್ಮದಿಂದ ದೂರವಾಗಿರಬೇಕಾದ್ರೆ, ತನ್ನ ಭವಿಷ್ಯವನ್ನ ರೂಪಿಸಿಕೊಳ್ಳುವ ಬದಲಾಗಿ ಆ ಭವಿಷ್ಯವೇ ಕುಂದು ಹೋಗಿದೆ ಎಂಬತಕ್ಕಂಥ ಕುರುಡುತನದಿಂದ ಸಾಗುತ್ತಿದ್ದರೆ, ಭೂಮಿಗೆ ಭಾರ, ನನ್ನ ಮಡಲಿಗೆ ಹೊರೆಯಾಗಿರ್ತಕ್ಕಂತಹ ಈ ಯುವಕ ಯುವತಿಗಾಗಿ ಪ್ರಿಯರೇ, ನಾವಿಂದು ಪ್ರಾರ್ಥಿಸೋಣ. ಅವರನ್ನು ಶಪಿಸುವುದು ಬೇಡ, ಅವರಿಗೆ ನೋವು ಕೊಡುವುದು ಬೇಡ, ನೋವಾಗುವಂಥ ಮಾತುಗಳನ್ನಾಡೋದು ಬೇಡ, ಬೇಸರವಾಗುವಂಥ ಮಾತುಗಳನ್ನಾಡೋದು ಬೇಡ. ಮನೆ ಬಿಟ್ಟು ಹೋಗಿ ಎಂಬತಕ್ಕಂಥ ಆ ಮನಸ್ಸು ಕೂಡ ನಮ್ಮಲ್ಲಿ ಬರಬಾರದು. ಬದಲಾಗಿ ನಾನೆತ್ತ ಕರುಳು, ನಾ ಮುತ್ತಿಟ್ಟ ಮಗು, ನಾ ಕೈ ಹಿಡಿದು ನಡೆಸಿದಂತಹ ಪ್ರೀತಿಯ ಮಗಳು ಮಗನು ನನ್ನ ಅಂಗೈಯಲ್ಲಿ ಮಲಗುವಂತೆ ಮಾಡಿ, ಜೋಗುಳ ಹಾಡಿ, ಕತೆ ಹೇಳಿ ಸದಾ ನಗುತ್ತಾ ಇರಬೇಕು ಎಂಬತಕ್ಕಂತಹ ಆ ನಿರೀಕ್ಷೆ ತುಂಬಿದವರಾಗಿ ಮಾಡಿದಂತಹ ತಂದೆ ತಾಯಿ ನಾನು. ಈ ಹೃದಯದ ಭಾರ ಯಾರಿಗೆ? ಈ ಕಣ್ಣೀರು ಯಾರಿಗೆ? ಈ ಕಾಲಿನಿಂದ ನಾನು ಸಾಗಿ ಸಾಗಿ ನಡೆದು ದುಡಿದು ಮನೆ ಕಟ್ಟಿರಬಹುದು, ಬಟ್ಟೆ ಬರೆಗಳನ್ನು ತೆಗೆದುಕೊಟ್ಟಿರಬಹುದು, ವಿದ್ಯಾಭ್ಯಾಸವನ್ನು ಕೊಟ್ಟಿರಬಹುದು, ಬುದ್ಧಿ ಹೇಳಿರ್ಬೋದು, ಶ್ರಮಪಟ್ಟು ದುಡಿದು ಈ ಮಗನಿಗಾಗಿ ಮಗಳಿಗಾಗಿ ಹಗಲಿರುಳು ಯೋಚನೆ ಮಾಡುತ್ತಾ ಇದ್ದರೂ ಕೂಡ ಈ ನನ್ನ ಪ್ರೀತಿಯ ಮಗನು ಮಗಳು ಯಾಕೆ ಈ ರೀತಿ ಆಗಿದ್ದಾರೆ ಎಂಬ ಯೋಚನೆ ಬಂದರೂ, ಈ ಸನ್ನಿವೇಶದಲ್ಲಿ ನಾನು ನನ್ನಲ್ಲಿರ್ತಕ್ಕಂತಹ ಆ ನಿರೀಕ್ಷೆಯನ್ನು ಕಳೆದುಕೊಳ್ಳದೆ, ನನ್ನ ಮಗಳಲ್ಲಿ ಮಗನಲ್ಲಿ ಇಟ್ಟಿರ್ತಕ್ಕಂತಹ ಆ ಭರವಸೆಯಿಂದ ನಾನು ದೂರವಾಗದೆ, ನನ್ನ ಮಗನಿಗೆ ಮಗಳಿಗೆ ಭವಿಷ್ಯವಿದೆ ಎಂಬತಕ್ಕಂಥ ಆತ್ಮಸ್ಥೈರ್ಯದಿಂದ ತುಂಬಿದವರಾಗಿ, ಆತ್ಮೀಯರೇ, ಈ ಸಮಯದಲ್ಲಿ ಪ್ರಭುವಿಗೆ ನನ್ನ ಮಗನನ್ನ ಮಗಳನ್ನ ಸಮರ್ಪಿಸೋಣ.
ಅಂತಹ ಯುವಕ ಯುವತಿ ನನಗೆ ಗೊತ್ತಿದ್ದರೆ ಆತನನ್ನು ಸಮರ್ಪಿಸೋಣ. ಪ್ರಭುವಿನ ಪಾದಾರವಿಂದಕ್ಕೆ ಸಮರ್ಪಿಸಿ, ಇದು ನಿನ್ನ ಮಗು, ಇದು ನಿನ್ನ ಮಗಳು, ಇದು ನಿನ್ನ ಮಗ, ನೀ ಬೇಕಾದರೆ ಏನು ಬೇಕಾದರೂ ಮಾಡು ಎಂಬತಕ್ಕಂಥ ವಿಶ್ವಾಸದ ಮಾತುಗಳನ್ನು ಸ್ವಾಮಿಗೆ ಹೇಳೋಣ. ಪ್ರೀತಿಯ ಸಹೋದರ ಸಹೋದರರೇ, ಹೊಸ ವರ್ಷವನ್ನು ಪ್ರಾರಂಭಿಸಿದ್ದೇವೆ. ಎಷ್ಟು ಜನ ಹೊಸ ವರ್ಷ ಪ್ರಾರಂಭಿಸಿದರೆ ಕೈ ಮೇಲೆ ಹಾಕಿ ನೋಡೋಣ. ಹೌ ಮೆನಿ ಆಫ್ ಯು ಹ್ಯಾವ್ ಬಿಗನ್ ದ ನ್ಯೂ ಇಯರ್? ಎಷ್ಟು ಜನ ನೀವು ಹೊಸ ವರ್ಷ ಪ್ರಾರಂಭ ಮಾಡಿದ್ದೀರಾ 2023? ಇಬ್ರೇನಾ? ಇಷ್ಟೊಂದು ಜನಸಂಖ್ಯೆಯಲ್ಲಿ ಇಬ್ಬರೇ ಮಾತ್ರ ಪ್ರಾರಂಭ ಮಾಡಿರುವುದಾ? ಅಯ್ಯೋ ದೇವರೇ, ಭಗವಂತ, ಕಡವರೇ, ಆಂಡವರೇ, ಏ ಭಗವಾನ್, ಇಬ್ರೇನಾ? ಎಲ್ಲರೂ ಜೋರಾಗಿ ಕೈ ಮೇಲೆ ಹಾಕಿ ನೋಡೋಣ. ಮೇಲೆತ್ತಿ ಅಂತ ಹೇಳಿದೆ, ಕೆಲವರು ಈಗಲೇ ಬಗೋಗೈತೆ. ಪ್ರೈಸ್ ದ ಲಾರ್ಡ್. ಡಿಸೆಂಬರ್ 31ನೇ ತಾರೀಕು ಕೊನೆ ಗಳಿಗೆಯಲ್ಲಿ ಆರಾಧನೆ ಸಮಯದಲ್ಲಿ ಏನಂತ ಬೇಡ್ಕೊಂಡ್ರಿ? ಲೀನಾ ಟೀಚರ್ ಇದ್ದೀರಲ್ಲ, ಮಾತಾಡಿ. ಲೀನಾ ಟೀಚರು ಏನಂತ ಬೇಡ್ಕೊಂಡ್ರಿ ನೀವು? ನಮಗೆ ಹಳೆ ಮೇಡಮ್ ಅವರು ಇಲ್ಲಿದ್ದಾರೆ, ಇಲ್ಲೇ ನಮ್ಮ ನೇಬರ್ ಅವರು, ಆಯ್ತಾ? ಕೆಲವರು ಇದ್ದಾರೆ. ಬೆನ್ನಿ ಟೀಚರ್ ಇದ್ದೀರಲ್ವಾ? ಇದ್ದಾರೆ, ಅವರು ಕೂಡ ಇದ್ದಾರೆ. ಏನಂತ ಬೇಡ್ಕೊಂಡ್ರಿ ನೀವು? ಮನೆಯಲ್ಲಿ ಶಾಂತಿ ಇರಬೇಕು, ಮನೆಯಲ್ಲಿ ನೆಮ್ಮದಿ ಇರಬೇಕು, ನಾನು ಹಮ್ಮಿಕೊಂಡ ಕಾರ್ಯ ನೆರವೇರಬೇಕು, ನನಗೆ ಬೇಕಾದಂಥ ವರಪ್ರಸಾದಗಳು ಸಿಗಬೇಕು, ಎಲ್ಲರೂ ನಾವು ಐಕ್ಯಮತ್ಯದಿಂದ ಇರಬೇಕು, ಮತ್ತು ನನ್ನ ಮಗನಿಗೆ ಉದ್ಯೋಗ ಸಿಗಬೇಕು, ಮಗಳು ಡಾಕ್ಟರ್ ಆಗಬೇಕು, ಶಾಲಾ ಕಾಲೇಜುಗಳಲ್ಲಿ ಅಡ್ಮಿಷನ್ ಸಿಗಬೇಕು. ಕಾಸಿಲ್ಲದೆ ಇದ್ರೂ ಕೂಡ ಅಡ್ಮಿಷನ್ ಬೇಕಲ್ವಾ ಕೆಲವರಿಗೆ? ಯಾಕೆ ಗೊತ್ತಾ? ಮಾರ್ಕ್ಸ್ ಇದೆ, ವೆರಿ ಗುಡ್, ಕಂಗ್ರ್ಯಾಚುಲೇಷನ್ಸ್. ಭವಿಷ್ಯಕ್ಕಾಗಿ ಪ್ರಾರ್ಥಿಸಿದೆವು. ಆ ಮಗನ, ಆ ಮಗಳ, ಯುವಕ ಯುವತಿಯರಾಗಿದ್ದಾರೆ, ಆ ಮಕ್ಕಳ ಭವಿಷ್ಯ ಚೆನ್ನಾಗಿರಬೇಕು ಅಂತ ಹೇಳ್ಬಿಟ್ಟು ನಾವು ಆತ್ಮೀಯ ಸಹೋದರ ಸಹೋದರಿ ನಮ್ಮೆಲ್ಲ ಯೋಜನೆಗಳನ್ನು, ನಮ್ಮೆಲ್ಲ ಆಸೆಗಳನ್ನು, ನಮ್ಮೆಲ್ಲ ನಿರೀಕ್ಷೆಗಳನ್ನು, ನಮಗಿರ್ತಕ್ಕಂತಹ ಬೇಕಾದಂಥ ಎಲ್ಲ ವರಪ್ರಸಾದಗಳನ್ನು ನಾವು ಆ ದೇವರಿಗೆ ಸಮರ್ಪಿಸಿ ಹೊಸ ವರ್ಷದಲ್ಲಿ ಸಂತೋಷವಾಗಿರಬೇಕು, ಆನಂದವಾಗಿರಬೇಕು, ಉಲ್ಲಾಸದಿಂದ ಇರಬೇಕು, ನನ್ನ ಪ್ರಯಾಣ ಸುಖಕರವಾಗಿರಬೇಕು, ನನ್ನ ಕಾರ್ಯ ಯಶಸ್ಸಾಗಬೇಕು, ನನ್ನನ್ನು ಎಲ್ಲರೂ ಒಳ್ಳೆಯವರು ಅನ್ಬೇಕು ಅಲ್ವಾ? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಎಷ್ಟು ಜನ ಒಳ್ಳೆಯವರಿದ್ದೀರಾ? ಕೈ ಮೇಲೆ ಹಾಕಿ ನೋಡೋಣ. ನೋಡಿ, ನಾನು 2 ಕೈನೂ ಎತ್ತಿ, ನಾನು ಒಬ್ಬನೇ ಒಳ್ಳೆಯವನು. ನಾನು 2 ಕೈ ಕೂಡ ಎತ್ತಿದೆ, ಹಾಗಂತ ನೀವು ಕೆಟ್ಟವರಲ್ಲ, ಆಯ್ತಾ? ಕೆಲವರಿಗೆ ಕೈ ಎತ್ತೋದಕ್ಕೂ ಕೂಡ, ಮೇಲೆ ಎತ್ತೋದಕ್ಕೆ ನಾಚಿಕೆ, ಸ್ವಲ್ಪ ಶಕ್ತಿ ಹೋಗ್ಬಿಡ್ತದಲ್ವಾ? ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅದರಿಂದ ಪ್ರೀತಿಯ ಸಹೋದರ ಸಹೋದರರೇ, ನಾವು ಈಗ ದೇವರ ವಾಕ್ಯವನ್ನು ಆಲಿಸೋಣ. ಉಪದೇಶಕ ಗ್ರಂಥದಲ್ಲಿ 3ನೇ ಅಧ್ಯಾಯ 1 ಮತ್ತು 8 ತನಕ ಓದುವಾಗ ಪ್ರತಿಯೊಂದಕ್ಕೂ, ಪ್ರತಿಯೊಬ್ಬರಿಗೂ, ಪ್ರತಿಯೊಂದು ಸನ್ನಿವೇಶದಲ್ಲೂ ಕೂಡ ಸಮಯ ಇದೆ. ಸಮಯ ಯಾವ ರೀತಿಯ ಸಮಯವನ್ನು ಕಳಿಬೇಕು, ಯಾವ ಸಮಯದಲ್ಲಿ ಏನೇನಾಗ್ತದೆ, ಆ ಸಮಯದಲ್ಲಾಗುವಂತಹ ದೇವರ ಕಾರ್ಯಗಳು ಏನು ಎಂಬುದನ್ನು ಇಲ್ಲಿ ಬಣ್ಣಿಸಲಾಗಿದೆ. ಪ್ರತಿಯೊಂದು ಕಾರ್ಯಕ್ಕೂ ನಿಗದಿಯಾದ ಕಾಲವಿದೆ. ಜಗತ್ತಿನಲ್ಲಿ ನಡೆಯುವ ಒಂದೊಂದು ಕೆಲಸಕ್ಕೂ ಸೂಕ್ತ ಸಮಯವಿದೆ. ಹುಟ್ಟುವ ಸಮಯ, ಸಾಯುವ ಸಮಯ, ನೆಡುವ ಸಮಯ, ನೆಟ್ಟದ್ದನ್ನು ಕೀಳುವ ಸಮಯ, ಕೊಲ್ಲುವ ಸಮಯ, ಗುಣಪಡಿಸುವ ಸಮಯ, ಕೆಡವಿ ಬಿಡುವ ಸಮಯ, ಕಟ್ಟಿ ಎಬ್ಬಿಸುವ ಸಮಯ, ಅಳುವ ಸಮಯ, ನಗುವ ಸಮಯ, ಗೋಳಾಡುವ ಸಮಯ, ಕುಣಿದಾಡುವ ಸಮಯ, ಕಲ್ಲುಗಳನ್ನು ಬಿಸಾಡುವ ಸಮಯ, ಕಲ್ಲುಗಳನ್ನು ಕೂಡಿಸಿಡುವ ಸಮಯ, ಆಲಿಂಗನ ಮಾಡುವ ಸಮಯ, ಆಲಿಂಗನ ಮಾಡದ ಸಮಯ, ಗಳಿಸುವ ಸಮಯ, ಕಳೆದುಕೊಳ್ಳುವ ಸಮಯ, ಕಾಪಾಡುವ ಸಮಯ, ಬಿಸಾಡುವ ಸಮಯ, ಹರಿಯುವ ಸಮಯ, ಹೊಲಿಯುವ ಸಮಯ, ಸುಮ್ಮನಿರುವ ಸಮಯ, ಮಾತಾಡುವ ಸಮಯ, ಪ್ರೀತಿಸುವ ಸಮಯ, ದ್ವೇಷಿಸುವ ಸಮಯ, ಯುದ್ಧ ಮಾಡುವ ಸಮಯ, ಸಮಾಧಾನ ಮಾಡುವ ಸಮಯ. ಹೀಗೆ ಒಂದೊಂದು ಕೆಲಸಕ್ಕೂ
ತಕ್ಕ ಸಮಯ ಉಂಟು. ಆತ್ಮೀಯ ಸಹೋದರ ಸಹೋದರರೇ, ದೇವರ ವಾಕ್ಯವನ್ನು ನಾವೀಗ ಆಲಿಸಿದೆವು. ಈ ವಾಕ್ಯದನ್ನು ಆಲಿಸುವಾಗ ನೀವು ಮತ್ತು ನಾವೆಲ್ಲರೂ ಮೊದಲದಾಗಿ ನಾವು ಒಪ್ಕೊಳ್ಬೇಕು, ನಾವು ಮನುಜರು, ದುರ್ಬಲರು, ನಾವು ಬಲಹೀನರು. ನಮ್ಮಲ್ಲಿರ್ತಕ್ಕಂತಹ ಈ ದುರ್ಬಲತೆ, ಈ ಬಲಹೀನತೆ ಯಾವ ರೀತಿ ಇರ್ತದೆ ಅಂತ ಹೇಳಿದ್ರೆ, ನಾನು ಯಾವಾಗಲೂ ನಗಾಡ್ತಾನೆ ಇರಬೇಕು, ನಾನು ಯಾವಾಗಲೂ ಕುಣಿದಾಡ್ತಾನೆ ಇರಬೇಕು, ನಾನು ಯಾವಾಗಲೂ ಕುಡಿಸೋದನ್ನೇ ನೋಡಬೇಕು, ನಾನು ಯಾವಾಗಲೂ ಆಲಿಂಗನೆ ಇರಬೇಕು, ನಾನು ಯಾವಾಗಲೂ ಕಳೆದುಕೊಳ್ಳಬಾರದೆಂಬ ಸಮಯದಲ್ಲಿ ಇರಬೇಕು, ಬಿಸಾಡುವಂಥ ಸಮಯ ನನಗೆ ಬೇಡ, ಒಲಿಯುವಂತಹ ಸಮಯನೇ ಬೇಕು, ಮಾತನಾಡುವಂತಹ ಸಮಯನೇ ಬೇಕು, ಪ್ರೀತಿಸುವಂತಹ ಸಮಯನೇ ಬೇಕು, ಸಮಾಧಾನದಿಂದಲೇ ಜೀವಿಸಬೇಕೆಂಬ ಸಮಯ ಬೇಕು ಅಂತ. ಆದರೆ ದೇವರ ಯೋಜನೆಯಲ್ಲಿ ಏನಿದೆಯೋ ಅದನ್ನು ನೆರವೇರಿಸಲು ಶಕ್ತಿ ಕೊಡುವಂಥ ಎಷ್ಟು ಜನ ನಾವು ಪ್ರಾರ್ಥನೆ ಮಾಡ್ತೇವೆ? ಕಷ್ಟದಲ್ಲೇ ಇರಬೇಕು, ನೋವಿನಲ್ಲೇ ಅನುಭವಿಸಬೇಕು, ಸೋಲನ್ನು ಕೂಡ ಅನುಭವಿಸ್ಬೇಕಂತ ದೇವರೇ ನಿಮಗೆ ನನಗೆ ಆವಾಗಲೇ ಯೋಜನೆ ಇಟ್ಟಿದ್ರೆ ಅದರಿಂದ ನಾವು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯವಿಲ್ಲ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಎಷ್ಟು ಪ್ರಯತ್ನ ಪಡ್ತೀವಿ, ವಿ ಟ್ರೈ ಅವರ್ ಬೆಸ್ಟ್ ಟು ಅವಾಯ್ಡ್ ಸೋ ಮೆನಿ ಥಿಂಗ್ಸ್ ಅಂತ ಹೇಳಿದ್ರೆ, ಕೆಟ್ಟದಾಗಬಾರ್ದು, ನನಗೆ ಕೆಟ್ಟದಾಗಲೇಬಾರ್ದು. ಇನ್ಯಾರಿಗಾಗಬೇಕು ಕೆಟ್ಟದ್ದು ಹೇಳಿ ನೋಡೋಣ, ಇನ್ಯಾರಿಗಾಗಬೇಕು? ಒಂದು ಸಾರಿ ಯುದ್ಧ ನಡೀತಾ ಇತ್ತಂತೆ ಒಂದು ಊರಲ್ಲಿ. ಆ ಯುದ್ಧ ನಡೆಯುವಾಗ ಬಾಂಬ್ಗಳು ಬೀಳ್ತಾ ಇದ್ರು. ಆ ಊರಲ್ಲಿ ಒಬ್ಬರು ಅಜ್ಜಿ ಇದ್ರು. ಇಲ್ಲಿ ಯಾರು ಅಜ್ಜಿ ಇಲ್ಲ ಅಲ್ಲ, ಅಜ್ಜಿ ಇಲ್ವಲ್ಲ ಯಾರೂ? ವೆರಿ ಗುಡ್. ಮಾಯಿ ಅಂತ ಹೇಳ್ತೀರಲ್ವ ನೀವು? ವೆರಿ ಗುಡ್. ಯಾರಿಲ್ಲ ಅಲ್ಲ ಇಲ್ಲಿ? ಯಾರಿಲ್ಲ ಅಲ್ಲ ಇಲ್ಲಿ? ಎಲ್ಲ ಯುವತಿಯರೇ, ಆಯ್ತಾ? ವೆರಿ ಗುಡ್. ಆಗ ಅಜ್ಜಿ ಪ್ರಾರ್ಥನೆ ಮಾಡ್ತಿದ್ರಂತೆ, ಸ್ವಾಮಿ, ನಾನಿರೋದೇ ಒಬ್ಳು, ನನ್ನ ಮನೆ ಚೆನ್ನಾಗೈತೆ, ಬಾಂಬು ನನ್ನ ಮನೆ ಮೇಲೆ ಬೀಳೋದು ಬೇಡ, ಪಕ್ಕದ ಮನೆ ಮೇಲೆ ಬೀಳಕ್ಕೆ ಮಾಡುವಂತ. ಆ ಕಡೆ ಬಿದ್ದೋಗ್ಲಿ, ಎಲ್ಲಿ ಬಾಂಬು, ಆ ಕಡೆ ಬಿದ್ದೋಗ್ಲಿ, ನನ್ನ ಮನೆ ಮೇಲೆ ಬೀಳೋದು ಬೇಡ, ಆಯ್ತಾ? ಸಿಸ್ಟರ್ ಏನು ಹೇಳ್ತೀರಾ ನೀವು? ಸಿಸ್ಟರ್ ನಗಾಡ್ತಾವ್ರೆ. ಯಾಕೆ ಸಿಸ್ಟರ್ಗಳು ನೋಡಿಲ್ವಾ ನೀವು? ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆತ್ಮೀಯ ಸಹೋದರ ಸಹೋದರಿ, ಹೀಗಿರುವಾಗ ನೀವು ಮತ್ತು ನಾವು ದೇವರ ಯೋಜನೆಯನ್ನು ಈಡೇರಿಸಲು ನಾವು ಸದಾ ಸಿದ್ಧರಾಗಿರಬೇಕು. ಅದನ್ನೇ ಆವತ್ತು ನಾವು ಬೇಡ್ಕೊಂಡದ್ದು. ಡಿಸೆಂಬರ್ ತಿಂಗಳ 31ನೇ ತಾರೀಕು ಆರಾಧನೆ ಸಮಯದಲ್ಲಿ ಕೊನೆ ಗಳಿಗೆಯಲ್ಲಿ 11ರಿಂದ 12 ಗಂಟೆ ತನಕ ಆರಾಧನೆ ಮಾಡಿ ದೇವರು ಮಾಡಿದಂಥ ಉಪಕಾರಗಳನ್ನು ಸ್ಮರಿಸಿ ವಂದನೆ ಆರಾಧನೆ ಮಹಿಮೆಯನ್ನು ಸಲ್ಲಿಸಿ, ನೀ ಕೊಟ್ಟ ವರ ಪ್ರಸಾದಗಳಿಗಾಗಿ, ನೀ ನಿತ್ತ ವರದಾನಗಳಿಗಾಗಿ, ನೀ ಕೊಟ್ಟ ಉಡುಗೊರೆಗಾಗಿ, ನೀ ಕೊಟ್ಟ ಜನಕ್ಕಾಗಿ, ನೀ ಕೊಟ್ಟ ಸಂಬಂಧಿಕರಿಗಾಗಿ, ನೀ ಕೊಟ್ಟ ಮಕ್ಕಳಿಗಾಗಿ, ನೀ ಕೊಟ್ಟ ಪತಿ ಪತ್ನಿಯರಿಗಾಗಿ, ನೀ ಕೊಟ್ಟ ನನ್ನ ಗೆಳೆಯರಿಗಾಗಿ, ನೀ ಕೊಟ್ಟ ಅಂಕಗಳಿಗಾಗಿ, ನೀ ಕೊಟ್ಟ ಶಕ್ತಿಗಾಗಿ, ನೀ ಕೊಟ್ಟ ಸ್ಫೂರ್ತಿಗಾಗಿ, ನೀ ಕೊಟ್ಟ ಪ್ರೇರಣೆಗಾಗಿ, ನೀ ಕೊಟ್ಟ ವಿವೇಕಕ್ಕಾಗಿ, ನೀ ಕೊಟ್ಟ ಬುದ್ಧಿಗಾಗಿ, ನೀ ಕೊಟ್ಟ ಈ ಜೀವಕ್ಕಾಗಿ ಸ್ತೋತ್ರ ಪ್ರಭುವೇ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಅವತ್ತು ಬೇಡಿದೆವು. ಅದೇ ರೀತಿ ಪ್ರೀತಿಯ ಸಹೋದರ ಸಹೋದರಿಯರೇ, ಅದೇ ಸನ್ನಿವೇಶದಲ್ಲಿ ನಾವು ದೇವರ ಹತ್ರ ಸ್ತುತಿ ಸ್ತೋತ್ರ ಸಲ್ಲಿಸೆವು, ದೇವರಿಗೆ ವಂದನೆ ಆರಾಧನೆ ಮಹಿಮೆಯನ್ನು ಸಲ್ಲಿಸಿದೆವು, ದೇವರಿಗೆ ಸಂಕೀರ್ತನೆಯನ್ನು ಆಡಿದೆವು. ಏನೆಂಬುದಾಗಿ? ಕಷ್ಟದಲ್ಲಿದ್ದೆ ಶಕ್ತಿಯನ್ನು ಕೊಟ್ಟೆ, ನೋವಿನಲ್ಲಿದ್ದೆ ಪ್ರೇರಣೆಯನ್ನು ಕೊಟ್ಟೆ, ಯಾರೋ ಸೋಲನ್ನು ನನಗೆ ತಂದಿಟ್ಟರು ಅದನ್ನು ಸಹಿಸಿಕೊಳ್ಳುವಂಥ ಮನಸ್ಸನ್ನು ಕೊಟ್ಟೆ, ಶಕ್ತಿ ಇಲ್ಲದಿದ್ದೆ ಸ್ಫೂರ್ತಿ ಕೊಟ್ಟೆ, ನಿರಾಶೆಯಾಗಿದ್ದೆ ಆಸೆ ತುಂಬಿಸಿದೆ, ದ್ವೇಷದಿಂದ ನಡೆದೆ ಪ್ರೀತಿಯನ್ನು ತುಂಬಿದೆ, ಅಹಂಕಾರದಿಂದ ನಡೆದೆ ನಮ್ರತೆಯನ್ನು ಕೊಟ್ಟೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಆತ್ಮೀಯ ಸಹೋದರ ಸಹೋದರರೇ, ಇದಕ್ಕಾಗಿ ನಿನಗೆ ಸ್ತುತಿ ಸ್ತೋತ್ರ ಸ್ವಾಮಿ. ಕಷ್ಟ ಬಂತು, ನಿರಾಶೆಗೊಳಗಾಗಿದ್ದಂತಹ ನನ್ನನ್ನು ಆಸೆಯನ್ನು ತುಂಬಿಸಿ, ವಿಶ್ವಾಸವನ್ನು ತುಂಬಿಸಿ, ನಿರೀಕ್ಷೆಯನ್ನು ತುಂಬಿಸಿ, ಭರವಸೆಯನ್ನು ಮೂಡಿಸಿ, ನೀ ನನಗೆ ಕೊಟ್ಟಂಥ ವಚನ
ಮತ್ತಾಯನು ಬರೆದ ಸುವಾರ್ತೆ 28ನೇ ಅಧ್ಯಾಯ 20ನೇ ವಚನದಲ್ಲಿ, ಲೋಕಾಂತ್ಯದವರೆಗೂ ನಾನು ನಿಮ್ಮೊಡನೆ ಇರುತ್ತೇನೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಇಂತಹ ಸ್ವಾಮಿ ನೀನಾಗಿದ್ದೀಯಾ? ಇಂಥ ಸ್ವಾಮಿ ನೀನಾಗಿದ್ದು ನನ್ನನ್ನು ಕಾಪಾಡಿದೆ, ನನ್ನನ್ನು ಹರಸಿದೆ, ನನ್ನನ್ನು ಮುನ್ನಡೆಸಿದೆ, ನನ್ನೊಂದಿಗಿದ್ದು ಜೀವಿಸಿದೆ, ನನ್ನೊಂದಿಗೆ ಮಾತನಾಡಿದೆ, ನನ್ನ ಉಸಿರು ನೀನಾಗಿದ್ದೆ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಇಂಥ ಸ್ವಾಮಿ ನೀನಾಗಿರುವಾಗ ಈ ಹೊಸ ವರ್ಷವನ್ನು ಪ್ರಾರಂಭಿಸ್ತಾ ಇದ್ದೇನೆ. ಕೇವಲ ಇದು 10ನೇ ದಿವಸ. ಪ್ರೀತಿಯ ಸಹೋದರ ಸಹೋದರರೇ, ಇದಾಗಿರಬೇಕು ನಿಮ್ಮ ಪ್ರಾರ್ಥನೆ ಈ ದಿವಸ, ಇದಾಗಿರಬೇಕು ನಿಮ್ಮ ಬಿನಹ ಈ ದಿವಸ, ಇದಾಗಿರಬೇಕು ನಿಮ್ಮ ನಿರೀಕ್ಷೆ ಈ ದಿವಸ, ಇದಾಗಿರಬೇಕು ನಿಮ್ಮ ಮನದಾಸೆ ಈ ದಿವಸ. ಈಗ ಮತ್ತೊಮ್ಮೆ ನೆನಪಿಸಿಕೊಳ್ಳಿ, ಈ ಕಳೆದ 9 ದಿನಗಳನ್ನು ಯಾವ ರೀತಿ ಕಳೆದೆ? ಯಾವ ರೀತಿ ಕಳೆದೆ? ಸ್ವಾಮಿ ನನ್ನೊಂದಿಗಿದ್ದಾರೆ, ಅವರೊಂದಿಗೆ ನಾನಿದ್ದೇನಾ? ಸ್ವಾಮಿ ನನ್ನೊಂದಿಗೆ ಮಾತನಾಡಿದರು, ಅವರೊಂದಿಗೆ ನಾನು ಮಾತನಾಡಿದೆನಾ? ಸ್ವಾಮಿ ನನ್ನನ್ನು ಪ್ರೀತಿಸಿದರು, ನಾನು ಅವರನ್ನು ಪ್ರೀತಿಸಿದೆನಾ? ಸ್ವಾಮಿ ನನ್ನಲ್ಲಿ ಭರವಸೆಯನ್ನು ತುಂಬಿಸಿದರು, ನಾನು ಆ ಸ್ವಾಮಿ ಹೆಸರಿನಲ್ಲಿ ಜೀವಿಸ್ತಾ ಇರ್ತಕ್ಕಂಥ ಇತರರಲ್ಲಿ ಭರವಸೆ ತುಂಬಿಸಿದೆನಾ? ಆತ್ಮೀಯ ಸಹೋದರ ಸಹೋದರರೇ, ಪ್ರಶ್ನೆ ಹಾಕೊಳ್ಳೋಣ. ಈ ಸಮಯದಲ್ಲಿ, ಈ ಸನ್ನಿವೇಶದಲ್ಲಿ ಹೊಸ ವರ್ಷವನ್ನು ಪ್ರಾರಂಭಿಸದಿದ್ದರೆ ಈ ದಿವಸ, ಈ ಗಳಿಗೆ, ಈ ಕ್ಷಣದಲ್ಲಿ ನಾನು ಈ ಸ್ವಾಮಿಯ ಮುಂದೆ ಮತ್ತೊಮ್ಮೆ ಮಾತನ್ನು ಕೊಡುತ್ತಾ ಹೊಸ ವರ್ಷವನ್ನು ಪ್ರಾರಂಭಿಸಲು ಮನಸ್ಸು ಮಾಡ್ತೇನೆ ಎಂಬ ದೃಢ ಪ್ರತಿಜ್ಞೆಯನ್ನು ಮಾಡಿಕೊಳ್ಳೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ, ಹಾಲೆಲೂಯ್ಯ. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಯುವತಿಯರಿಗಾಗಿ ಪ್ರಾರ್ಥಿಸುವಾಗ ಈ ನಿಮ್ಮ ಮಕ್ಕಳು, ನಮ್ಮ ಯುವಕ ಯುವತಿ ಮುಂದಿನ ಭವಿಷ್ಯ ಎಂಬುದನ್ನು ಮರೆಯದಿರೋಣ. ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಮುಂದಿನ ಭವಿಷ್ಯ, ಈ ಅಂಶ ನಮ್ಮಲ್ಲಿರಬೇಕು. ದೇವರು ಅವರಿಗೆ ಕೊಟ್ಟಿರ್ತಕ್ಕಂಥ ಪ್ರತಿಭೆಗಳೆಷ್ಟು? ಹಲವಾರು ರೀತಿಯಲ್ಲಿ ಆ ಯುವಕ ಯುವತಿಯಲ್ಲಿ ದೇವರು ಪ್ರತಿಭೆಗಳನ್ನು ಕೊಟ್ಟಿದ್ದಾರೆ. ಓದುವ ಪ್ರತಿಭೆ, ಹಾಡುವ ಪ್ರತಿಭೆ, ಇನ್ನಿತರರನ್ನ ಗಮನ ಸೆಳೆಯುವ ಪ್ರತಿಭೆ, ಕಷ್ಟದಲ್ಲಿರುವವರಿಗೆ ನೆರವಾಗುವ ಪ್ರತಿಭೆ, ಶಕ್ತಿ ಇಲ್ಲದವರಿಗೆ ಶಕ್ತಿಯನ್ನು ಕೊಡುವಂತಹ ಪ್ರತಿಭೆ, ಒಳ್ಳೆಯ ಮಾತನಾಡುವಂತಹ ಪ್ರತಿಭೆ, ದೇವರಿಗೆ ತಮ್ಮನ್ನೇ ಸಮರ್ಪಣೆ ಮಾಡಿರ್ತಕ್ಕಂತಹ ಪ್ರತಿಭೆ, ದೇವರು ನಮ್ಮೊಂದಿಗೆ ಇದ್ದಾರೆ ಎಂಬತಕ್ಕಂಥ ವಿಶ್ವಾಸದಿಂದ ಜೀವಿಸ್ತಾ ಇರ್ತಕ್ಕಂತಹ ಪ್ರತಿಭೆ, ದೇವರು ಕೊಟ್ಟಿರ್ತಕ್ಕಂಥ ವರದಾನಗಳು ಉಪಯೋಗಿಸಿಕೊಂಡು ತ್ಯಾಗ ಮಾಡಲು ಸಿದ್ಧರಾಗಿರ್ತಕ್ಕಂತಹ ಆ ಯುವತಿ, ತ್ಯಾಗ ಮಾಡಲು ಸಿದ್ಧರಾಗಿರ್ತಕ್ಕಂಥ ಆ ಯುವಕ, ಪ್ರೀತಿಯನ್ನು ತೋರಿಸುವಂಥ ಆ ಯುವಕ, ಪ್ರೀತಿಯನ್ನು ಇತರಿಗೆ ಸಾರಲು ಕೊಡಲು ಬೇಕಾದಂತಹ ಆ ಯುವತಿ, ಆತ್ಮೀಯ ಸಹೋದರ ಸಹೋದರಿ, ಅವರು ಬೇರೆ ಯಾರು ಅಲ್ಲ, ನಿಮ್ಮ ಹಾಗೂ ನಮ್ಮ ಮಕ್ಕಳು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್, ಹಾಲೆಲೂಯ್ಯ. ಆವತ್ತು ಮಗುವಾಗಿರುವಾಗ ನೆನಪಿಸಿಕೊಳ್ಳಿ ಆತ್ಮೀಯ ಸಹೋದರ ಸಹೋದರಿ, ಪುಟ್ಟ 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 ಹೆಜ್ಜೆ ಇಡ್ತಕ್ಕಂತಹ ಆ ನಿಮ್ಮ ಮಗಳು ಎಷ್ಟು ಖುಷಿ ಪಟ್ರಲ್ವಾ ಅವತ್ತು ಆ ಮೊದಲ ಹೆಜ್ಜೆ ನೋಡುವಾಗ ಅಲ್ವಾ? ಆ ಮಗ ಮಮ್ಮಿ ಅಂತ ಮೊದಲು ಹೇಳಿದಾಗ ಎಷ್ಟು ಖುಷಿ ಆಯ್ತಲ್ವ ನಿಮಗೆ? ಡ್ಯಾಡ್ ಅಂತ ಹೇಳಿದಾಗ ಆ ಮಗಳು ಎಷ್ಟು ಖುಷಿ ಆಯ್ತಲ್ವ ನಿಮಗೆ? ಪ್ರೀತಿಯ ಸಹೋದರ ಸಹೋದರರೇ, ಇಂಥ ಮಕ್ಕಳು ನಿಮ್ಮ ಕಣ್ಮಣಿಗಳು. ಸಮಾಜದ ಧರ್ಮ ಪ್ರಚಾರಕ ಮಾಡುವಂತಹ ಅಥವಾ ಯೇಸುವಿಗಾಗಿ, ದೇವರಿಗಾಗಿ, ನೆರೆಯವರಿಗಾಗಿ, ಸಮಾಜಕ್ಕಾಗಿ ತಮ್ಮನ್ನೇ ಸಮರ್ಪಿಸಿಕೊಳ್ಳುವ ಅಂತ ಹೇಳುವಾಗ ಫಾದರ್ಗಳು ಸಿಸ್ಟರ್ಗಳಾಗ್ತಾರಂತ ಅವ್ರಿಗೆ ಮಾತ್ರ ಅಲ್ಲ, ಅವರು ಮಾಡುವಂತಹ ಸೇವೆ, ಅವರು ಕೊಡುವಂತಹ ಆ ಸಹಾಯ, ಅವರು ನಿರ್ಧಾರ ಮಾಡುವಂತಹ ತೀರ್ಮಾನಗಳು, ಒಳ್ಳೆಯ ತೀರ್ಮಾನಗಳು. ಆತ್ಮೀಯ ಸಹೋದರ ಸಹೋದರರೇ, ಸಮಾಜದ ಅಭಿವೃದ್ಧಿಗಾಗಿ, ಧರ್ಮಸಭೆಯ ಅಭಿವೃದ್ಧಿಗಾಗಿ, ನನ್ನ ಕುಟುಂಬದ ಭವಿಷ್ಯಕ್ಕಾಗಿ ಆ ಯುವಕ ಯುವತಿ ನಿಮಗಾಗಿ ನಮಗಾಗಿ ಪಣ ತೊಟ್ಟು ಹಗಲಿರುಳು ಓದುವಾಗ, ಉದ್ಯೋಗಕ್ಕಾಗಿ ಹುಡುಕಾಡುವಾಗ, ನನ್ನ ಕುಟುಂಬದಲ್ಲಿ ಯಾವಾಗಲೂ ಸಂತೋಷ ಇರಬೇಕು ಅಂತ ಶ್ರಮಿಸುವಂತಹ ಆ ಯುವಕ ಯುವತಿಯ ಮನಸ್ಸು ಎಷ್ಟು ದೊಡ್ಡದಲ್ವೇ? ಜೋರಾಗಿ ಚಪ್ಪಾಳೆ ಹೊಡೀರಿ ಅವರಿಗೆ, ಜೋರಾಗಿ ಚಪ್ಪಾಳೆ.
ನನ್ನ ಅಮ್ಮನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ಅಪ್ಪನನ್ನ ಚೆನ್ನಾಗಿ ನೋಡ್ಕೊಳ್ಬೇಕು, ನನ್ನ ತಮ್ಮನಿಗೆ ಭವಿಷ್ಯವನ್ನು ರೂಪಿಸಬೇಕು, ನನ್ನ ಅಜ್ಜಿಯನ್ನ ನಾನು ಚೆನ್ನಾಗಿ ನೋಡ್ಕೊಳ್ಬೇಕು, ಅವರನ್ನ ಆಶ್ರಮಕ್ಕೆ ಕಳಿಸುವುದಿಲ್ಲ. ಬದಲಾಗಿ ನನ್ನೊಂದಿಗೆ ನನ್ನ ತಂದೆ ತಾಯಿನ ಇಟ್ಕೊಳ್ತೇನೆ. ನನಗೆ ಎಂಥ ಹೆಂಡತಿ ಬೇಕಾದ್ರೂ ಸಿಗ್ಬೋದು, ನನಗಲ್ಲ, ನಿಮ್ಗೆ ಆಯ್ತಾ? ಎಂಥವ್ರು ಬೇಕಾದ್ರೂ ಸಿಗ್ಬೋದು. ಎಂಥವಳೇ ಆಗಿರ್ಲಿ ಅವಳು, ನನ್ನ ತಂದೆ ತಾಯಿಗಳನ್ನ ನನ್ನೊಂದಿಗೆ ಇಟ್ಕೊಳ್ತೇನೆ, ನನ್ನ ಅಣ್ಣ ತಮ್ಮಂದರೊಂದಿಗೆ ಒಳ್ಳೆಯ ಸಂಬಂಧ ಇಟ್ಕೊಳ್ತೇನೆ. ಕೊನೆಯಿಸಿರೋ ತನಕ ಒಂದೇ ಕರುಳು ಕೂಡಿ ಆಗಿರ್ತಕ್ಕಂಥ ಅಕ್ಕ ತಂಗಿಯರಾದ ನಾವು, ಅಣ್ಣ ತಮ್ಮಂದಿರಾದ ನಾವು ಒಂದಾಗಿರ್ತೇವೆ ಎಂಬುದಾಗಿ ಕೈ ಜೋಡಿಸಿ ನಿರ್ಧಾರ ಮಾಡಿ ಭವಿಷ್ಯವನ್ನು ರೂಪಿಸಿಕೊಳ್ತಕ್ಕಂಥ ಆ ಯುವಕ ಯುವತಿಯರನ್ನ ಸ್ಮರಿಸಿ ಇವತ್ತು ಅವರಿಗೆ ಶುಭಾಶಯಗಳನ್ನು ಕೋರೋಣ. ಕಂಗ್ರ್ಯಾಚುಲೇಷನ್ಸ್ ಡಿಯರ್ ಯೂತ್. ಜೋರಾಗಿ ಚಪ್ಪಾಳೆ. ಸಮಯ. ಪ್ರೀತಿಯ ಯುವಕ ಯುವತಿ, ನಿಮ್ಮ ಸಮಯವನ್ನು ವ್ಯರ್ಥ ಮಾಡಬೇಡಿ. ಪ್ರೈಸ್ ದ ಲಾರ್ಡ್. ಚೆನ್ನಾಗಿ ಕಾಣ್ತೇನೆ, ಐಶ್ವರ್ಯರಿಗಿಂತ ಸುಂದರಿಯಾಗಿದ್ದೀನಿ ಅಂದ್ಕೊಳ್ತಾರೆ ಕೆಲವರು. ಐಶ್ವರ್ಯರೇ ಗೊತ್ತಲ್ವ ನಿಮಗೆ? ಇನ್ನು ಕೆಲವರಿದ್ದಾರೆ ಹುಡುಗರು, ಋತಿಕ್ ರೋಷನ್ಗಿಂತ ಚೆನ್ನಾಗಿದ್ದೀನಿ ಅಂತ ನೆನೆಸ್ಕೊಳ್ತಾರೆ. ಚೆನ್ನಾಗಿರಿ, ಯಾರು ಬೇಡ ಅಂತ ಹೇಳಲ್ಲ, ಆಯ್ತಾ? ಚೆನ್ನಾಗಿರಿ. ಯಾಕೆಂತ ಹೇಳಿದ್ರೆ ಇದು ನಿಮ್ಮ ವಯಸ್ಸು. ನೀವು ಅಂದ್ಕೊಳ್ತೀರ ಅಷ್ಟೇ. ಹೆತ್ತವ್ರಿಗೆ ಹೆಗ್ಣ ಕೂಡ ಮುತ್ತಂತೆ. ಹೆತ್ತವ್ರಿಗೆ ಹೆಗ್ಣ ಗೊತ್ತಲ್ವಾ? ರ್ಯಾಟ್ ಅಥವಾ ಬ್ಯಾಂಡಿಕಾಟ್, ಆಯ್ತಾ? ಅಂದರೆ ಗಾದೆ. ಅದು ಯಾಕೆಂತ ಹೇಳಿದ್ರೆ ಅದು ನಿಮ್ಮ ರಕ್ತ, ಅದು ನಿಮ್ಮ ಕರುಳ ಕುಡಿ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಹೀಗಿರುವಾಗ ಆತ್ಮೀಯ ಸಹೋದರ ಸಹೋದರಿಯರೇ, ಇಂಥ ಮಕ್ಕಳು ನಿಮ್ಮರಾಗಿದ್ದಾರೆ. ಒಳ್ಳೆಯ ಮಕ್ಕಳು, ಒಳ್ಳೆಯ ಮಕ್ಕಳು. ಇಂತಹ ಯುವಕ ಯುವತಿ ನಿಮ್ಮ ಕುಟುಂಬದಲ್ಲಿರುವುದಕ್ಕೆ ನೀವು ಭಾಗ್ಯವಂತರು. ತಂದೆ ತಾಯಿಗಳು ನೀವು ಭಾಗ್ಯವಂತರು. ನಿಮ್ಮ ಶ್ರಮ ವ್ಯರ್ಥವಾಗುವುದಿಲ್ಲ. ನೀವಿಟ್ಟ ನಿರೀಕ್ಷೆ ಅದು ಅನುತ್ತೀರ್ಣವಾಗುವುದಿಲ್ಲ. ನೀವು ಅಂದ್ಕೊಂಡಿರ್ತಕ್ಕಂತಹ ಆ ನಂಬಿಕೆ ಅದು ವ್ಯರ್ಥವಾಗುವುದಿಲ್ಲ. ನೀವಿಟ್ಟಿರ್ತಕ್ಕಂಥ ಯೋಜನೆ ಅವರಿಗಾಗಿ ಅದು ಕೂಡ ಏನೇನೋ ಆಗೋದಿಲ್ಲ ಅಂತ ನೆನೆಸ್ಕೊಳ್ಬೇಡಿ. ಎಲ್ಲವೂ ಕೂಡ ಉಪಯೋಗ ಆಗ್ತದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಸರಿ ದಾರಿ ತೋರಿಸುವ, ಸರಿ ಮಾರ್ಗ ತೋರಿಸುವ, ಸರಿ ಹಾದಿಯಲ್ಲಿ ನಡೆಸುವ ಕೆಲಸ ನಿಮ್ಮದಾಗಿದೆ. ಕಾರಣ ನೀವು ಜವಾಬ್ದಾರರು. ಯಾಕೆಂತ ಹೇಳಿದ್ರೆ ನೀವು ಒಬ್ರಿಗೊಬ್ರು ಆವತ್ತು ವಿವಾಹ ಸಂಸ್ಕಾರ ದಿವಸ ಮಾತುಕೊಟ್ಟು ದೇವರು ಕೊಡುವಂತಹ ಮಕ್ಕಳನ್ನ ಪ್ರೀತಿಯಿಂದ ಸಾಕಿ ಸಲಹುತ್ತೇವೆ ಎಂಬುದಾಗಿ ನೀವು ಅವತ್ತು ವಾಗ್ದಾನ ಮಾಡಿದ್ದೀರಾ ಅಲ್ವಾ? ಇಲ್ವಾ? ನೋಡ್ಕೊಳ್ತಾ ಇದ್ದೀರಾ ಸರಿಯಾಗಿ ಅವ್ರನ್ನ? ಬಿಟ್ಬಿಟ್ಟವ್ರೆ ಕೆಲವರು. ಹೋಗು, ಏನು ಬೇಕಾದ್ರೂ ಮಾಡ್ಕ ಅಂತ. ಸರಿ ದಾರಿಗೆ ತಗೊಂಡು ಬನ್ನಿ. ಎಲ್ಲರೂ ಕೆಟ್ಟವರಲ್ಲ, ಎಲ್ಲರೂ ಕೂಡ ಕೆಟ್ಟವರಲ್ಲ. ಎಲ್ಲರೂ ಒಳ್ಳೆಯವರೇ, ಎಲ್ಲರಲ್ಲೂ ಒಳ್ಳೆತನ ಇದೆ. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ಆದ್ರಿಂದ ಪ್ರೀತಿಯ ಸಹೋದರ ಸಹೋದರಿಯರೇ, ದೇವರು ಕೊಟ್ಟಿರ್ತಕ್ಕಂಥ ಈ ಯುವತಿಗಾಗಿ, ಯುವಕನಿಗಾಗಿ ನಾವೀಗ ಮತ್ತೊಂದು ಗೀತೆಯನ್ನು ಹಾಡೋಣ. ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಆದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವ. ನಾನಿನ್ನ ಸೃಷ್ಟಿಸಿದ ದೇವ, ನಾನಿನ್ನ ರಕ್ಷಿಸಿದ ದೇವ, ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ,
ಎಂದೆಂದು ಜೀವಿಸುವ ದೇವಾ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ನಾನಿನ್ನ ಪ್ರೀತಿಸುವ ದೇವಾ, ನಾನಿನ್ನ ಕರುಣಿಸುವ ದೇವಾ. ನಾನಿನ್ನ ಪ್ರೀತಿಸುವ ದೇವಾ, ನಾನಿನ್ನ ಕರುಣಿಸುವ ದೇವಾ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ನಿನ್ನ, ನಾನಿನ್ನ ಕೈ ಬಿಡೆನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡನು ಚಿನ್ನ. ಪ್ರೀತಿಯ ಸಹೋದರ ಸಹೋದರಿಯರೇ, ಎಲ್ಲರೂ ಮೊಣಕಲಾಕೋಣ, ಮೊಣಕಲಾಕೋಣ. ನಿಮ್ಮ ಮಗಳನ್ನ, ಮಗನನ್ನ, ಯುವಕ ಯುವತಿಯನ್ನ ಸ್ವಾಮಿಯ ಮುಂದೆ ತರೋಣ. ಪ್ರೀತಿಸುವಂತ ಈ ಯುವಕ ಯುವತಿ ನಿಮ್ಮೊಂದಿಗಿದ್ದಾರೆ. ಅಡ್ಡ ದಾರಿ ಇಡ್ತಕ್ಕಂಥ ಯುವಕ ಯುವತಿ ದಾರಿ ತಪ್ಪಿದ್ದಾರೆ. ಕರೆದುಕೊಂಡು ಬನ್ನಿ, ಸ್ವಾಮಿಗೆ ಸಮರ್ಪಿಸಿ. ಸ್ವಾಮಿ, ನೀ ಪ್ರೀತಿಸಿದಂತಹ, ನೀ ಸೃಷ್ಟಿಸಿದಂತಹ ಈ ನಿನ್ನ ಮಗಳು ನಿನ್ನ ಬಳಿಗೆ ಬರುವಂತೆ ಮಾಡು. ಪ್ರೇರಣೆಯನ್ನು ದಯಪಾಲಿಸು, ವಿವೇಕವನ್ನು ದಯಪಾಲಿಸು, ಪ್ರೀತಿಯನ್ನು ತುಂಬಿಸು, ಧೈರ್ಯವನ್ನು ತುಂಬಿಸು, ಸ್ಫೂರ್ತಿಯನ್ನು ಕರುಣಿಸು. ಪ್ರಭು, ನೀ ಭರವಸೆಯನ್ನು ಕೊಡ್ತಾ ಇದ್ದೀಯಾ? ನಾನು ನಿನ್ನನ್ನು ಪ್ರೀತಿಸುವಂಥ ದೇವ, ನಿನ್ನನ್ನು ಕರುಣಿಸುವಂತಹ ದೇವ. ಯಾರೇ ನಿನ್ನನ್ನು ಮರೆತರು, ಎಲ್ಲೇ ನಿನ್ನನ್ನು ಮರೆತರು, ನಿನ್ನಿಂದ ದೂರವಾದರೂ ನಾನಿನ್ನ ಮರೆಯೇ, ನಾನಿನ್ನ ಮರೆಯೇ, ನಾನಿನ್ನ ದೇವರು ಎಂಬುದಾಗಿ ಹೇಳ್ತಾ ಇರುವೆ ಸ್ವಾಮಿ. ಈ ನಿನ್ನ ವಾಕ್ಯಕ್ಕೆ, ಈ ನಿನ್ನ ಸಂದೇಶಕ್ಕೆ, ಈ ನಿನ್ನ ವಾಗ್ದಾನಕ್ಕೆ ಪ್ರಭುವೇ, ಈ ಯುವಕ ಯುವತಿಯನ್ನ ಚಿರಋಣಿಯಾಗಿ ಮಾಡು. ನಿನ್ನ ಅಮೃತ ಹಸ್ತದಿಂದ ಹರಸ್ಸು. ನಿನ್ನ ಪ್ರೀತಿಯನ್ನ ಇವರಲ್ಲಿ ತುಂಬಿಸು. ನಿನಗಾಗಿ ಬಾಳುವಂತೆ ಪ್ರೇರೇಪಿಸು. ನೀನೇ ದೇವರು ಎಂಬುದಾಗಿ ವಿಶ್ವಾಸಿಸುವಂತೆ ರೂಪಿಸು. ಅವರ ಕೈ ಹಿಡಿದು ನೀ ಮುನ್ನಡೆಸು. ನಿನ್ನೊಂದಿಗೆ ಅವರು ಸಾಗಲು ಶಕ್ತಿಯನ್ನು ತುಂಬು. ನಿನ್ನ ಮಕ್ಕಳು ಸ್ವಾಮಿ, ಇವರೆಲ್ಲ ನಿನ್ನ ಮಕ್ಕಳು. ಜಗವೆಲ್ಲ ಇವರನ್ನ ತೊರೆದರು, ಹಿಂಜರಿಯುವಂತೆ ಮಾಡಿದರು. ಓ ಪ್ರಭುವೇ, ಯೇಸುವೆ, ಜೀವದಾತನೇ, ರಕ್ಷಕನೇ, ಸಂತೋಷವುಳ್ಳವನೇ, ಪ್ರೀತಿ ಉಳ್ಳವನೇ, ಕ್ಷಮೆ ಕೊಡುವವನೇ, ನನಗಾಗಿ ಬಾಳಿದವನೇ, ನನಗಾಗಿ ಜೀವವೆತ್ತವನೇ, ನನ್ನೊಂದಿಗೆ ಸದಾ ಜೀವಿಸಲು ಪುನರುತ್ಥಾನರಾಗಿರ್ತಕ್ಕ ಪ್ರಭುವೇ, ಈ ಯುವಕ ಯುವತಿಯನ್ನು ಆಶೀರ್ವದಿಸು. ಪಾಪದ ಬಲೆಯಿಂದ ಇವರನ್ನ ಬಿಡಿಸು. ಇವರ ರಕ್ಷೆಗಾಗಿ ನೀ ಕಾದು ಕಾಪಾಡು. ನಾನಿನ್ನ ಪ್ರೀತಿಸುವ ದೇವಾ, ನಾನಿನ್ನ ಕರುಣಿಸುವ ದೇವಾ. ನಾನಿನ್ನ ಪ್ರೀತಿಸುವ ದೇವಾ, ನಾನಿನ್ನ ಕರುಣಿಸುವ ದೇವಾ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಚಂದ, ನಾನಿನ್ನ ಕೈ ಬಿಡನು ಚಿನ್ನ. ಜಗವೆಲ್ಲ ನಿನ್ನ ಕೈ ಬಿಟ್ಟರು ಕಂದ, ನಾನಿನ್ನ ಕೈ ಬಿಡನು ಚಿನ್ನ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿ ನೀ ಕಾಯುವೆ ಕಂದ. ಪಾಪದ ಬಲೆಯಿಂದ ನಿನ್ನ
ಬಿಡಿಸಿನ ಕಾಯುವೆ ಕಂದ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ಪಾಪದ ಬಲೆಯಿಂದ ನಿನ್ನ ಬಿಡಿಸಿನ ಕಾಯುವೆ ಕಂದ. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯೇ ರಕ್ಷೆ. ನಿನ್ನ ರಕ್ಷೆಗಾಗಿ ನನಗಾಯ್ತು ಶಿಕ್ಷೆ, ಕಲ್ವಾರಿ ಶಿಲುಬೆಯ ರಕ್ಷೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ಹೆದರದಿರು ಮಗನೇ ಮಗಳೇ, ನಾನಿನ್ನ ಕಾಯುವೆನು. ಅಂಜದಿರು ಮುದ್ದು ಕಂದ, ನಾನಿನ್ನ ಜೊತೆ ಇರುವೆ. ನಾನಿನ್ನ ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ. ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವಾ. ನಾನಿನ್ನ ಸೃಷ್ಟಿಸಿದ ದೇವಾ, ನಾನಿನ್ನ ರಕ್ಷಿಸಿದ ದೇವಾ. ನಾನಿನ್ನ ಹಾದಿಯಲ್ಲಿ ಕರ ಹಿಡಿದು ನಡೆಸುವ, ಎಂದೆಂದು ಜೀವಿಸುವ ದೇವಾ. ಎಂದೆಂದು ಜೀವಿಸುವ ದೇವಾ, ಎಂದೆಂದು ಜೀವಿಸುವ ದೇವಾ. ಕೊನೆಯ ಆಶೀರ್ವಾದಕ್ಕಾಗಿ ಸಿದ್ಧರಾಗೋಣ. ಎಂಥ ದಿವ್ಯ ಸಂಸ್ಕಾರ. Yedavot Sakrament Sastanuma Kuruya Purvilahat Rupa Bada Nuvyuriti Adarya Sulvon Vecha Askut Vishwa Bhavartache Bordivya Zashe Baba Dashe Sputa Ullasani Stutisa Pudvi Mahima Sasna Sasna Ekastahya Harsita Tukaido Chaspirita Samasami Navarta. ಕರ್ತರೇ, ಅದ್ಭುತಕರವಾದ ಸಂಸ್ಕಾರ ನಿಮ್ಮ ಶಿಲುಬೆಯ ಮರಣದ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಪೂಜ್ಯ ಶರೀರ ಮತ್ತು ರಕ್ತದ ಪರಮ ರಹಸ್ಯವನ್ನು ಆರಾಧಿಸಿ ಆದ್ದರಿಂದ ನಮ್ಮ ನಿತ್ಯ ರಕ್ಷಣೆಯನ್ನು ಪಡೆಯುವಂತೆ ಮಾಡಿರಿ. ಪಿತಾ ದೇವರೊಂದಿಗೂ ಪವಿತ್ರಾತ್ಮರೊಂದಿಗೂ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ.
आराधना कासल्लीं दयेकन मुखल्या एका वराच्या मिसाक येवनच्या लोकांक अवकाश करून दिया.